ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ #1 ಪೇಂಟ್, ಎಸ್ಡಿಎಂ ಕಾಲೇಜು ಉಜಿರೆ. ನಮಸ್ಕಾರ, ವಿಪೂರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಎಸ್ ವೀಕ್ಷಕರೇ, ಈ ದಿವಸ ನಾವು ಕೋವಿಡ್ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ಅದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಈ ವಿಚಾರವಾಗಿ ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ರಾಜ್ಯ ಬಿಜೆಪಿಯ ವಕ್ತಾರರಾಗಿರುವಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರಿದ್ದಾರೆ. ನಾನು ಈ ಒಂದು ಕಾರ್ಯಕ್ರಮಕ್ಕೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ ಸರ್. ಧನ್ಯವಾದ. ನಮಸ್ತೆ. ಎಸ್ ಸರ್, ನಾವು ತುಂಬ ಡಿಸ್ಟೆನ್ಸಲ್ಲಿ ಇದ್ಕೊಂಡಿದ್ದೇವೆ, ಸೊ ಹಾಗಾಗಿ ಈಗ ಮಾಸ್ಕ್ ತೆಗೆದು ನಾವು ಮಾತಾಡ್ಬೋದು. ಎಸ್ ವೀಕ್ಷಕರೇ, ನಾವು ಕಳೆದ ಅನೇಕ ದಿವಸಗಳಿಂದ ಈ ಒಂದು ಕೊರೋನಾ ಕೋವಿಡ್-19 ಈ ವಿಚಾರವಾಗಿ ತುಂಬ ಆತಂಕಕ್ಕೆ ಒಳಗಾಗಿದ್ದೇವೆ. ಮತ್ತು ಸ್ವಾಭಾವಿಕವಾಗಿ ಯಾಕಂದರೆ ನಮ್ಮ ಮಾಧ್ಯಮಗಳು ಕೂಡ ನಮ್ಮನ್ನು ಎಚ್ಚರಿಸುವ ಅಥವಾ ಜಾಗೃತಿ ಮೂಡಿಸುವ ಕೆಲಸಕ್ಕಿಂತ ಜಾಸ್ತಿಯಾಗಿ ನಾವು ಬಹುಶಃ ಆತಂಕವನ್ನು ಬಿತ್ತುವುದರಲ್ಲೇ ಯಶಸ್ವಿಯಾಗಿದ್ದೇವೋ ಅನ್ನುವಂಥ ಮಾತು ಇವತ್ತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಉಂಟು. ಇಂಥ ಸಂದರ್ಭದಲ್ಲಿ ನಾವು ಒಂದಷ್ಟು ಜಾಗೃತಿ ಮೂಡಿಸುವ ಮತ್ತು ಒಂದಷ್ಟು ಧೈರ್ಯವನ್ನು ಮೂಡಿಸುವ, ಇಲ್ಲಿ ಇವತ್ತು ಬೇಕಾಗಿರುವಂಥದ್ದು ಜನರಿಗೆ ಅಭಯ, ಜನರಿಗೆ ಧೈರ್ಯ ನೀಡುವಂಥ ಕೆಲಸ ಆಗಬೇಕು. ಮತ್ತು ಸರ್ಕಾರ ಏನೇನು ಮಾಡಿದೆ, ಏನೇನು ಮಾಡ್ತಾ ಉಂಟು ಯಾಕಂತ ಹೇಳಿದ್ರೆ ಜನರಿಗೆ ಕೂಡ ಇವತ್ತು ನೂರಾರು ಪ್ರಶ್ನೆಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಇದೆ. ಬಿಜೆಪಿಯ ರಾಜ್ಯ ವಕ್ತಾರರಾಗಿರುವಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರೇ ನಮ್ಮ ಜೊತೆಗಿದ್ದಾರೆ. ನಾವು ಒಟ್ಟು ಈ ಒಂದು ಕರ್ನಾಟಕದಲ್ಲಿ ಕೋವಿಡ್ ನಿರ್ವಹಣೆಯಲ್ಲಿ ಎರಡನೆಯ ಅಲೆಯ ಸಂದರ್ಭದಲ್ಲಿ ಅಥವಾ ಅದಕ್ಕಿಂತ ಸ್ವಲ್ಪ ಪೂರ್ವದಲ್ಲೇ ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿತ್ತು, ಅದು ಜನರ ನಿರೀಕ್ಷೆಯ ಅಥವಾ ಜನರ ಒಂದು ಆಕಾಂಕ್ಷೆ ಏನಿರುತ್ತೆ, ಸರ್ಕಾರ ಇಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಡಬೇಕಾಗಿತ್ತು, ಅದನ್ನೆಲ್ಲ ತಲುಪಲಿಕ್ಕೆ ಸಾಧ್ಯ ಆಯ್ತಾ? ಜೊತೆಗೆ ಈಗ ನಾವು ನೋಡ್ತಾ ಇರುವಂಥ ಸೆಮಿ ಲಾಕ್ಡೌನ್ ಸಂದರ್ಭದಲ್ಲಿ ಒಂದಷ್ಟು ಜನರ ಆತಂಕಗಳು ಅಥವಾ ಇಂಡಸ್ಟ್ರಿಯಲಿಸ್ಟ್ಗಳು ಇರ್ಬೋದು ಅಥವಾ ಎಲ್ಲ ವಲಯದ ಜನರ ಅನೇಕ ಪ್ರಶ್ನೆಗಳು ಇದ್ದಾವೆ. ಎಲ್ಲ ವಿಚಾರವಾಗಿ ಇವತ್ತು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ನಮ್ಮ ಜೊತೆಗೆ ಮಾತಾಡ್ತಾರೆ. ಸರ್, ನಾನು ಈ ಒಂದು ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲೇ ಕರ್ನಾಟಕ ಹೈಕೋರ್ಟ್ ಇತ್ತೀಚೆಗೆ ಹೇಳಿದಂಥ ಒಂದು ಅಭಿಪ್ರಾಯ, ಒಟ್ಟು ನಿರ್ವಹಣೆಯಲ್ಲಿ ಅದು ಕರ್ನಾಟಕ ಅಂತಲ್ಲ, ಅನೇಕ ಹೈಕೋರ್ಟ್ಗಳು ಕೂಡ ಹೇಳಿದ್ದಾವೆ, ಇದು ಕೋವಿಡ್ ನಿರ್ವಹಣೆಯಲ್ಲಿ ಸರ್ಕಾರದ ಪಾತ್ರ ಅಷ್ಟೊಂದು ಒಂದು ಯಶಸ್ವಿಯಾಗಲಿಲ್ಲ ಅನ್ನುವಂಥ ಸ್ವರೂಪದಲ್ಲಿ ಹೇಳಿರುವುದನ್ನು ನಾವು ನೋಡಿದ್ದೇವೆ. ಸೊ ಇಂಥ ಸಂದರ್ಭದಲ್ಲಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಮತ್ತು ಸರ್ಕಾರದ ವತಿಯಿಂದ ಕೂಡ ಈಗಾಗಲೇ ಅನೇಕ ಪ್ರಕಟಣೆಗಳು ಅಥವಾ ಮುಖ್ಯಮಂತ್ರಿಗಳು ಕೂಡ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಸೊ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಒಂದು ತಮ್ಮ ಮೂಲಕ ಎಲ್ಲ ಶ್ರೋತೃಗಳಿಗೆ ನಾನು ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಎರಡನೇದು, ಏನು ಬೇಸಿಕ್ ಪ್ರೋಟೋಕಾಲ್ ಇದೆ ನಮ್ಮ ಕೋವಿಡ್ ನಿರ್ವಹಣೆ ದೃಷ್ಟಿನಲ್ಲಿ, ಸಾಮಾಜಿಕ ಅಂತರ, ಮಾಸ್ಕ್ ಧರಿಸುವಂಥದ್ದು, ಸ್ಯಾನಿಟೈಸ್ ಮಾಡುವಂಥದ್ದು ಮತ್ತು ಗುಂಪುಗಳಲ್ಲಿ ಭಾಗವಹಿಸದೇ ಇರುವಂಥದ್ದು, ಇದನ್ನು ನಾವೆಲ್ಲರೂ ಅತ್ಯಂತ ಕಟ್ಟುನಿಟ್ಟಾಗಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಎಲ್ಲರೂ ಪಾಲಿಸಬೇಕು, ಎಲ್ಲರೂ ಖಂಡಿತವಾಗಿ ಪಾಲಿಸಬೇಕು, ಅದು ನಮ್ಮೆಲ್ಲರ ಕರ್ತವ್ಯ. ಜಗತ್ತು ಕಳೆದ ಒಂದು ಶತಮಾನದಲ್ಲಿ ಕಂಡುಕೊಂಡಂಥ ಒಂದು ವಿಚಿತ್ರವಾದ ವೈದ್ಯಕೀಯ ಎಮರ್ಜೆನ್ಸಿ ಅಂತ ಇದನ್ನು ಕರಿತೇನೆ ನಾನು. ಯಾಕಂತೇಳಿದ್ರೆ ಇವತ್ತಿನವರೆಗೆ ಇದಕ್ಕೆ ಬೇಕಾದ ಔಷಧಿಯನ್ನು ನಾವು ಕಂಡುಹಿಡಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ಈ ವೈರಸ್ ಮತ್ತು ಇತ್ತೀಚೆಗೆ ಚರ್ಚೆ ಆಗ್ತಿರುವಂಥ ರೂಪಾಂತರಗಳು ಅದನ್ನು ಹೇಗೆ ಟ್ರೀಟ್ ಮಾಡಬೇಕು ಹೇಳುವಂಥ ಮೆಡಿಕಲ್ ಪ್ರೋಟೋಕಾಲ್ ಇನ್ನೂ ಸಿದ್ಧ ಆಗಿಲ್ಲ. ಆದರೆ ಕಳೆದ ಒಂದೂವರೆ ವರ್ಷದ ಅವಧಿಯಲ್ಲಿ ಇಡೀ ಜಗತ್ತಿನಲ್ಲಿ ಜನರ ಮನಸ್ಸಿನಲ್ಲಿ ಇದರ ಬಗ್ಗೆ ಅವೇರ್ನೆಸ್ ಮೂಡಿದೆ. ಖಂಡಿತವಾಗಿ ಕಳೆದ ಸಂದರ್ಭದಲ್ಲಿ ಮೊದಲನೆಯ ಲಾಕ್ಡೌನ್, ಎರಡನೇ ಲಾಕ್ಡೌನ್ ಅನ್ನ ಭಾರತ ದೇಶ ನನ್ನ ಅಭಿಪ್ರಾಯದಲ್ಲಿ ತುಂಬಾ ಸಮರ್ಥವಾಗಿ ಉಪಯೋಗಿಸಿಕೊಂಡು ಮೊದಲನೇ ಹಂತದಲ್ಲಿ ಜಾಗೃತಿ ಮೂಡಿಸೋದಕ್ಕಾಗಿ, ಎರಡನೇ ಹಂತದಲ್ಲಿ ಇದರ ನಿರ್ವಹಣೆಗಾಗಿ ಬೇಕಾಗಿರುವಂತಹ ಅವಶ್ಯಕತೆಗಳು, ಅದು ಆ ಸಮಯದಲ್ಲಿ PPE ಕಿಟ್ ಇರ್ಬೋದು ಅಥವಾ ಮಾಸ್ಕ್ ಇರ್ಬೋದು, ಈ ಸಂಗತಿಗಳನ್ನು ಮಾಡಲಿಕ್ಕೆ ಮತ್ತು ಆತ್ಮನಿರ್ಭರತೆಯ ಕಲ್ಪನೆ ಇಟ್ಟುಕೊಂಡು ನಾವೇ ಅದನ್ನು ಈ ದೇಶದಲ್ಲಿ ಪ್ರಾರಂಭ ಮಾಡುವಂಥ ಕೆಲಸವನ್ನು ತುಂಬ ಸಮರ್ಥವಾಗಿ ಮಾಡಿದ್ರು. ಮತ್ತು ಕಳೆದ ಬಾರಿ ನಮ್ಮ ನಿರ್ವಹಣೆ ಇಡೀ ಜಗತ್ತಿನಲ್ಲಿ ಪ್ರಶಂಸೆಗೆ ಒಳಗಾಯಿತು. ಇದೇ ಸಂದರ್ಭದಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವು ಮುಂದೆ ಬರಬಹುದಾದ ಎರಡನೇ ಅಲೆ ಅದನ್ನು ಚರ್ಚೆ ಮಾಡಿಕೊಂಡು ವ್ಯಾಕ್ಸಿನ್ ತಯಾರು ಮಾಡುವಂಥ ಕೆಲಸವನ್ನು ಮಾಡಿದ್ದು. ಸಾಧಾರಣವಾಗಿ ಯಾವುದೇ ಒಂದು ಡಿಸೀಸ್ಗೆ ಇಷ್ಟು ಸುಲಭದಲ್ಲಿ, ಇಷ್ಟು ವೇಗವಾಗಿ, ಇಷ್ಟು ಟ್ರಯಲ್ಗಳು ಇಲ್ಲದೆ
ವ್ಯಾಕ್ಸಿನ್ ತಯಾರು ಮಾಡೋದಿಲ್ಲ, ಆದರೆ ಒಂದು ಅನಿವಾರ್ಯ ಸಂದರ್ಭದಲ್ಲಿ ಇದನ್ನು ಮಾಡಿದರು. ಮತ್ತು ಇದರ ಇಂಪ್ಯಾಕ್ಟ್ ಅಂತ ಹೇಳ್ತೀವಲ್ಲ, ಇದಕ್ಕೆ 3 ಆಯಾಮಗಳು. ಒಂದು ವೈದ್ಯಕೀಯ ಇಂಪ್ಯಾಕ್ಟ್, ಅಂದ್ರೆ ರೋಗಗ್ರಸ್ತರಾದ ರೋಗಿಗಳು ಮರಣ ಹೊಂದುವಂಥದ್ದು ಮತ್ತು ಅದಕ್ಕೆ ಬೇಕಾದ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸುವಂಥದ್ದು. ಎರಡನೇದ್ದು ಆರ್ಥಿಕ ಆಯಾಮ. ಲಾಕ್ಡೌನ್ನಿಂದಾಗಿ ದೇಶದ ಬದುಕು ದುಸ್ತರಾಗಿ ಹೋಯಿತು. ಎಲ್ಲವೂ ಲಾಕ್ಡೌನ್ನಿಂದಾಗಿ ಆರ್ಥಿಕವಾಗಿ ದೇಶ ಕೂಡ ತುಂಬಾ ಹಿನ್ನಡೆ ಅನುಭವಿಸಬೇಕಾಯಿತು. ಮೂರನೇದು ಸಾಮಾಜಿಕ ಆಯಾಮ. ನಮ್ಮ ಎಲ್ಲ ಭಾರತೀಯ ಪರಂಪರೆಯಿಂದಲೇ ನಮ್ಮ ಎಲ್ಲ ಸಂಗತಿಗಳು ತುಂಬಾ ಜನ ಸೇರುವಂತ ಸಂಗತಿಗಳೇ. ಅದು ದೇವಸ್ಥಾನ, ಮದುವೆ, ಸಾಮಾಜಿಕ ಫಂಕ್ಷನ್ಗಳು, ರಾಜಕೀಯ ಏನ್ ತಗೊಂಡ್ರು ಜನ ಸೇರುವಂತದ್ದು. ಅಲ್ಲಿಯೂ ಕೂಡ ತುಂಬಾ ಆತಂಕವನ್ನ ಸೃಷ್ಟಿ ಮಾಡಿದ್ದು. ತಕ್ಕ ಮಟ್ಟಿಗೆ ನಾವು ಚೆನ್ನಾಗಿ ನಿರ್ವಹಣೆ ಮಾಡಬಹುದಾಗಿತ್ತೋ ಅನ್ನುವಂತಹ ಪ್ರಶ್ನೆಗಳುಂಟು. ನಮ್ಮ ಉತ್ಸವ ಇರಬಹುದು, ಜಾತ್ರೆ ಇರಬಹುದು, ನೇಮ ಇರಬಹುದು, ನಾವು ಎಲ್ಲೋ ಎಡವಿದೆವು ಅನ್ನೋದನ್ನು ಇವತ್ತು ಈ 2ನೇ ಅಲೆಯ ಸಂದರ್ಭದಲ್ಲಿ ಎಲ್ಲ ಸಮುದಾಯದ ಜನ, ಎಲ್ಲ ವರ್ಗದ ಜನ, ಎಲ್ಲ ಪಕ್ಷದ ಜನ, ಎಲ್ಲ ಧರ್ಮೀಯರು ಮಾತನಾಡುವಂತ ವಿಚಾರ ಆಗಿದೆ. ಇಲ್ಲ, ನಾನು ಎಡವಿದ್ದೇವೋ ಎಡವಿಲ್ವೋ ಹೇಳುವಂಥದ್ದು ಅದು ವಾಸ್ತವ ಕಣ್ಣು ಮುಂದೆ ಚರ್ಚೆ ಮಾಡುವಂತ ವಿಷಯ ಅಲ್ಲ. ಅದು ವಾಸ್ತವ ಏನಿದೆ, ಇವತ್ತು ಕೊರೋನಾ ಒಂದು ದೊಡ್ಡ ಅಲೆಯಾಗಿ ಹಬ್ತಾ ಇದೆ. ಆದ್ರೆ ಕಳೆದ ಹಬ್ತಾ ಇದೆ. ತಾವು ಹೇಳಿರುವಂತ ಸಂಗತಿ ಆತಂಕ. ನಾನು ಪತ್ರಿಕಾ ಮಾಧ್ಯಮದವರಿಗೆ ನೆಗೆಟಿವ್ ಮಾಡಿದ್ದಕ್ಕೆ ಹೇಳ್ತಾ ಇಲ್ಲ, ಬಟ್ ಅವರು ಅವೇರ್ನೆಸ್ ಕ್ರಿಯೇಟ್ ಮಾಡೋದಷ್ಟಿನಲ್ಲಿ ವಿಫಲರಾಗಿದ್ದಾರೆ ಹೇಳುದಿಲ್ಲ ನಾನು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಹಿಂದಿನ ಅವಧಿಯಲ್ಲಿಯೂ ಕೂಡ ನಾನು ಅಂದುಕೊಳ್ತೀನಿ ಒಟ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಲ್ಲಿ ಮಾಧ್ಯಮ ದೊಡ್ಡ ಪಾತ್ರ ವಹಿಸಿದೆ. ರಿಪೋರ್ಟಿಂಗ್ ಇತ್ತೀಚಿನ ದಿನಗಳಲ್ಲಿ ಒಂದ್ ಸ್ವಲ್ಪ ನೆಗೆಟಿವ್ ಆಗಿದೆ ಚರ್ಚೆಗಳಾಗ್ತಾ ಇದೆ. ಅವ್ರು ಏನು ವಾಸ್ತವ ಏನಿದೆ ಅದನ್ನು ರಿಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಅದು ಜನರ ಮನಸ್ಸಿನಲ್ಲಿ ಏನು ಪರಿಣಾಮ ಬೀರಿದೆ ಹೇಳೋದಿದೆಯಲ್ಲ, ಅದು ಬಹುಶಃ ನಾನು ಇವತ್ತು ಕುತ್ಕೊಂಡು ಚರ್ಚೆ ಮಾಡಬೇಕು ಅಥವಾ ಸೂಕ್ತವಾದ ಪರಿಹಾರ ಕ್ರಮ ತಗೊಳ್ಬೇಕು. ಆದ್ರೆ ಮಾಧ್ಯಮ ಇಷ್ಟು ಪ್ರಭಾವಿಯಾಗಿ ಇದ್ದದ್ರಿಂದ ಜನರಿಗೆ ಮೂಲೆ ಮೂಲೆಗಳಲ್ಲಿ, ಹಳ್ಳಿಗಳಲ್ಲಿ ಇವತ್ತು ಕೊರೋನಾದ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಉಂಟಾಗಿದೆ. ಇದು ಕೇವಲ ಸರ್ಕಾರದ ಇಲಾಖೆಗಳಿಗೆ ಸೀಮಿತವಾಗಿದ್ದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅದು ಜನರಿಗೆ ಅವೇರ್ನೆಸ್ ಮೂಡಿಸಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಆ ಭಾಗದ ಒಂದು ಕೊಡುಗೆ ಏನಿದೆ ಅದಕ್ಕೆ ನಾನು ಮಾಧ್ಯಮವನ್ನು ಅಭಿನಂದಿಸ್ತೇನೆ. ಉದಾಹರಣೆಗೆ ಇವತ್ತು ನಾನು ಚರ್ಚೆ ಕರೆದಿದ್ದೀರಿ. ಯಾಕೆ ಕರೆದಿದ್ದೀರಿ ಅಂತ ಹೇಳಿದ್ರೆ, ಈ ಆತಂಕ ನಿವಾರಣೆ ಮಾಡುವ ದೃಷ್ಟಿಯಲ್ಲಿ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಹೇಳೋದನ್ನ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದೀರಿ. ಇದು ಒಳ್ಳೆಯ ಕೆಲಸವೇ, ಇದು ಆಗ್ಬೇಕಾದ ಕೆಲಸವೇ ಇದು. ಮತ್ತು ತಾವು ಕೇಳಿದ ಪ್ರಶ್ನೆಗೆ ಪೂರಕವಾಗಿ ಈ ಆತಂಕ ಹೇಳುವುದಕ್ಕಿಂತ ಹೆಚ್ಚು ನನಗನ್ಸುತ್ತೆ ಸರ್ಕಾರ ಹಾಕಿಕೊಂಡಿರುವಂತ ನಿಯಮಾವಳಿಗಳು, ನಮ್ಮಲ್ಲಿರುವಂತಹ ವೈದ್ಯಕೀಯ ಸವಲತ್ತುಗಳು ಮತ್ತು ಏನು ಎಸಿಂಪ್ಟೊಮ್ಯಾಟಿಕ್ ಇದ್ದಾರೆ ಅವರು, ಮೈನರ್ ಸಿಂಪ್ಟಮ್ಸ್ ಇರುವಂತವರು, ಮೇಜರ್ ಸಿಂಪ್ಟಮ್ಸ್ ಇರುವಂತವರನ್ನು ಇದರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಅವಶ್ಯಕತೆ ಇದೆ ಅಂತ ಅಂದ್ಕೊಳ್ತೀನಿ. ಯಾಕಂದ್ರೆ ಅಲ್ಲೇ ಬಂದೆ ಮೂಲಕ್ಕೆ ನಾವು ಸ್ಪಷ್ಟವಾದ ರೀತಿಯಲ್ಲಿ ಅಥವಾ ಒಂಥರ ವೈಜ್ಞಾನಿಕ ತಳಹದಿಯಲ್ಲಿ ಅಥವಾ ಒಂದು ವೈದ್ಯಕೀಯ ನೆಲೆಯಲ್ಲಿ ನಾವು ಮಾಧ್ಯಮಗಳು ಕಳೆದ 1 ವರ್ಷದ ಅವಧಿಯಲ್ಲಿ ಅವೇರ್ನೆಸ್ ಮೂಡಿಸಿಲ್ಲ. ಒಂದು ವೇಳೆ ಮೂಡಿಸಿದ್ರೆ ಅವರೆಲ್ಲ ಲೆಕ್ಕ ಕೊಡ್ಲಿ, ಇಷ್ಟು ತಾಸು ನಾವು ಮಾತನಾಡಿದ್ದೇವೆ, ವೈದ್ಯಕೀಯ ನೆಲೆಯಲ್ಲಿ ಮಾತನಾಡಿದ್ದೇವೆ ಅಂತ ಇರಲಿ. ಎಸ್, ನೀವು ಆಸ್ ಎ ಸ್ಪೋಕ್ಸ್ ಪರ್ಸನ್ ಆಗಿ ನೀವು ನೇರವಾಗಿ ಟೀಕೆ ಮಾಡೋದು ನಿಮಗೆ ಆಗುದಿಲ್ಲ, ಸಾಧ್ಯ ಇಲ್ಲ. ಎಸ್ ಸರ್, ಮುಂದುವರಿಸಿ ಸರ್. ನಾನು ಹೇಳ್ತಿರುವಂತದ್ದು ಈ ಆತಂಕ ಶಬ್ದ ಉಪಯೋಗ ಮಾಡಿದ್ರಲ್ಲ, ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ, ಯಾರಿಗೆ ಕೋವಿಡ್ ಪಾಸಿಟಿವ್ ಬಂತು ಅವನು ಅರ್ಧ ಡೌನ್ ಆಗ್ಬಿಡ್ತಾನೆ. ಅವನು ಅಂದ್ಕೊಳ್ಳೋದು ನನಗೆ ಇವತ್ತಿಂದನೇ ಆಕ್ಸಿಜನ್ ಬೇಕು ಅಂತ ಹೇಳಿ. ಆದ್ರೆ ನಾವು ಎಲ್ಲಿ ವಿಫಲರಾಗಿದ್ದೇವೆ ಅಂತ ಹೇಳಿದ್ರೆ, 90% ವ್ಯಕ್ತಿಗಳಿಗೆ ಯಾರಿಗೆ ಕೊರೋನಾ ಸೋಂಕಿದೆ ಅಂತ ಬರ್ತದೆ ಮನಸ್ಸಿಗೆ, ಅವ್ರೆಲ್ರಿಗೂ ಇದು ಯಾವ ಅವಶ್ಯಕತೆಯೂ ಇಲ್ಲ. ಅವರು ಮನೆಯಲ್ಲಿಯೇ ಇದ್ದುಕೊಂಡು ಬೇಸಿಕ್ ಆ ಪ್ರೋಟೋಕಾಲ್ ಅನ್ನ ಮೇಂಟೈನ್ ಮಾಡಿಕೊಂಡು ತಮ್ಮನ್ನ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ರಿಕವರಿ ರೇಟ್ ನೋಡಿದ್ರೆ ಕೂಡ ಈ ಕಳೆದ 1-3-4 ದಿವಸದಲ್ಲಿ ನಮ್ದು ರಾಜ್ಯದಲ್ಲಿ ಎಷ್ಟು ಜನರಿಗೆ ಸೋಂಕು ಆಗ್ತಾ ಇದೆ, ಅದಕ್ಕಿಂತ ಹೆಚ್ಚು ಜನ ರಿಕವರಿ ಆಗಿ ಹೋಗ್ತಾ ಇದ್ದಾರೆ. ಹೌದು, ಈಗ ನಿನ್ನೆ ದಿವಸದ್ದು ಲೆಕ್ಕಾಚಾರ ನೋಡೋದಾದ್ರೆ ಕರ್ನಾಟಕದಲ್ಲೇ 41,000 ಪ್ರಕರಣಗಳು, 41,779 ನ್ಯೂ ಕೇಸಸ್. ಅಟ್ ದ ಸೇಮ್ ಟೈಮ್ 35,879 ಜನ ಬಿಡುಗಡೆ ಆಗಿದೆ ನಿನ್ನೆ ದಿವಸ. ಸೊ ಒಟ್ಟು ಗುಣಮುಖದ ಲೆಕ್ಕ ನೀವು ನೋಡಿದ್ರೆ 15 ಲಕ್ಷ ಜನ ಏನು ಗುಣಮುಖರಾಗಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಸಕ್ರಿಯ ಪ್ರಕರಣಗಳು ನಮ್ಮ ನಡುವೆ 5.98 ಲಕ್ಷ ಉಂಟು. ಬಟ್ ನೀವು ಹೇಳಿದಾಗೆ ಗುಣಮುಖರಾಗುವಂತದ್ದು, ಬಿಡುಗಡೆ ಆಗುವಂತ ಪ್ರಕರಣಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಉಂಟು. ಇದು ಒಂದು ಭಾಗ. ಎರಡನೇದ್ದು, ನಮ್ಮ ದೇಶದಲ್ಲಿ ಇರುವಂತಹ ವೈದ್ಯಕೀಯ ಸವಲತ್ತುಗಳು, ಸಿಬ್ಬಂದಿಗಳು ಸೇರಿದ ಹಾಗೆ ಒಂದು ನಾರ್ಮಲ್ ಮೆಡಿಕಲ್ ಅಟೆನ್ಷನ್ಗೆ ಇರುವಂತಹ ಸವಲತ್ತುಗಳು. ನಾನು ಯಾರನ್ನು ಆಪಾದನೆ ಮಾಡೋದಿಲ್ಲ, ಕಳೆದ 60-70 ವರ್ಷದಲ್ಲಿ ನಾವು ಡೆವಲಪ್ ಮಾಡಿದಂತ ಸ್ಟ್ರಕ್ಚರ್ ಇದು. ಈ ಎಮರ್ಜೆನ್ಸಿ ಬಂದಾಗ ಸಡನ್ ಆಗಿ ನಿಮ್ಗೆ ಈ ಸಂಗತಿಗಳು ಬೇಕು ಅಂತ ಹೇಳಿದ್ರೆ ಅದನ್ನ ಆರ್ಗನೈಸ್ ಮಾಡೋದ್ರಲ್ಲಿ ಮತ್ತು ಡಿಸ್ಟ್ರಿಬ್ಯೂಷನ್, ಸಪ್ಲೈ ಚೈನ್ ಅಂತ ಹೇಳ್ತೀವಿ,
ಅದರಲ್ಲಿ ಒಂದಷ್ಟು ಕುಂದುಕೊರತೆಗಳಾದದ್ದು ಖಂಡಿತವಾಗಿ ಒಪ್ಕೊಳ್ತೀನಿ ನಾನು, ಆಗಿದೆ. ಅದು ಮೆಡಿಸಿನ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಇನ್ನಿತರ ಸಂಗತಿಗಳು, ಅಥವಾ ಆಕ್ಸಿಜನೇಟೆಡ್ ಬೆಡ್ಸ್ ಇರ್ಬೋದು. ಸೊ 1 ವರ್ಷದಲ್ಲಿ ಈಗ ನಾನು ಪ್ರಶ್ನೆ ನಾನೇ ಬಹುಶಃ ಕೇಳ್ಬೋದು, 1 ವರ್ಷದಲ್ಲಿ ನಾವು ಮಾಡಿದ್ದು ಸಾಕ, ಇನ್ನೂ ಹೆಚ್ಚು ಮಾಡಬೇಕಿತ್ತ, ಮಾಡಬಹುದಿತ್ತಾ, ನಾವು 2ನೇ ಅಲೆಗೆ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಬೇಕಾಗಿತ್ತು, ಮಾಡಿದ್ದು ಸಾಕ, ಇದೆಲ್ಲವೂ ಡಿಬೇಟಬಲ್ ಅಂತ ಹೇಳ್ತೀನಿ ನಾನು. ಯಾಕಂತ ಹೇಳಿದ್ರೆ ಅಂದ್ರೆ ಚರ್ಚೆ ಮಾಡಬಹುದು ನಾವು. ನಾವೆಲ್ಲ ಎಚ್ಚೆತ್ಕೊಂಡದ್ದು ಯಾವಾಗ, ಮಾರ್ಚ್ ತಿಂಗಳಲ್ಲಿಯೂ ಕೂಡ ಈ ಲಸಿಕೆಯ ಬಗ್ಗೆ ಅಪಸ್ವರಗಳು ಪ್ರಮುಖ ನಾಯಕರುಗಳು ಹೇಳಿದಂತ ನಾವು ಗಮನಿಸಿದಿರಿ. ಚರ್ಚೆಗಳಲ್ಲಿ ಭಾಗವಹಿಸುವಾಗ ಇದು ಲಸಿಕೆ ಎಷ್ಟು ಟೆಸ್ಟ್ ಆಗಿದೆ ಹೇಳುವ ಪ್ರಶ್ನೆಗಳನ್ನು ಕೇಳಿದ್ದು ಇದೆ. ನನ್ಗನ್ಸಿತ್ತು ಬಹುಶಃ ನಾವು ಇದನ್ನ ಮಾಡದೇ ಇದ್ದಿದ್ರೆ ಜನ ಪ್ರಾಮಾಣಿಕವಾಗಿ ಅದನ್ನು ಒಪ್ಕೊಳ್ತಾ ಇದ್ರು ಅಂತ ಹೇಳಿ. ಜನರ ಮನಸ್ಸಲ್ಲಿ ಗೊಂದಲ ಸೃಷ್ಟಿ ಮಾಡುವಂತ ಕೆಲಸವನ್ನು ಮಾಡಿದ್ದು. ಈ ಲಸಿಕೆಯಲ್ಲಿ ಬಿಸಿಲಕ್ಕೆ ಕೊಡ್ತಾ ಇದ್ದಾರೆ, ಇದು ಕ್ಯಾನ್ಸರ್ಗೆ ಕಾರಣ ಆಗ್ತದೆ, ಇಂಥ ಚರ್ಚೆಗಳು ನಾನು ಕೇಳಿದ್ದೀನಿ, ಟಿವಿಯಲ್ಲಿ ಚರ್ಚೆ ಆಗೋದನ್ನು ಕೇಳಿದ್ದೀನಿ. ಸಾಕಷ್ಟು ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ ಇದರ ಬಗ್ಗೆ, ಇದರ ಪರಿಣಾಮಗಳು ಏನಾಗ್ಬೋದು, ಮುಂದೆ ಅದನ್ನು ತಗೊಂಡ್ರ ಮೇಲೆ ಏನೇನೆಲ್ಲೋ ಆಗ್ತದೆ, ಅದನ್ನ ಹೇಳಿಕ್ ಹೋಗುದಿಲ್ಲ ನಾನು, ಎಲ್ಲ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಯಾರು ಗಲಾಟೆ ಮಾಡಿದ್ರು, ಇವತ್ತು ಕ್ಯೂನಲ್ಲಿ ಮೊದಲನೇ ಹೋಗಿ ಲಸಿಕೆ ಹಾಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ತಾವೊಂದು ಶಬ್ದ ಉಪಯೋಗ ಮಾಡಿದ್ವಿ ವೈಜ್ಞಾನಿಕವಾಗಿ. ನಾವ್ಯಾರು ಡಾಕ್ಟರ್ಗಳಲ್ಲ, ನಾವ್ಯಾರು ಲಸಿಕೆ ತಜ್ಞರು ಅಲ್ಲ, ಆದ್ರೆ ಚರ್ಚೆಯಲ್ಲಿ ಭಾಗವಹಿಸಿಕೊಂಡು ಒಂದು ರೀತಿಯಲ್ಲಿ ನಮ್ಗೆ ಗೊತ್ತಿಲ್ಲದ ವಿಷಯದಲ್ಲಿ ದಾರಿ ತಪ್ಪಿಸುವಂತ ಪ್ರಯತ್ನವನ್ನ ಮಾಡಿದ್ವು. ಇನ್ನು ನ್ಯಾಯಾಲಯದ ಬಗ್ಗೆ ಒಂದು ಮಾತು ಹೇಳಿದ್ರಿ, ನ್ಯಾಯಾಲಯದ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ, ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಒಂದೇ ಒಂದು ವಾಕ್ಯದಲ್ಲಿ ನ್ಯಾಯಾಲಯ ಕೂಡ ಜನರ ಪರವಾಗಿ, ಜನರ ಮನಸ್ಸಲ್ಲಿರುವಂತಹ ಆತಂಕವನ್ನ ಆ ರೀತಿ ಕಟುವಾದ ಶಬ್ದಗಳನ್ನು ಉಪಯೋಗ ಮಾಡಿಕೊಂಡು ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸವನ್ನ ಅಷ್ಟೇ ಮಾಡಿದೆ ಹೊರತು ಅದೇನು ಬಹಳ ನೆಗೆಟಿವ್ ಆಗಿ ಏನಿಲ್ಲ ಹೇಳಿಲ್ಲ. ಯಾಕಂದ್ರೆ ಎಚ್ಚರಿಸುವಂತ ಕೆಲಸವನ್ನು ಹೈಕೋರ್ಟ್ ಮಾಡಿದೆ, ಸುಪ್ರೀಂ ಕೋರ್ಟ್ ಕೂಡ ಮಾಡಿದೆ. ಮತ್ತೆ ನಾವೇ ಸಮಿತಿ ಮಾಡ್ತೇವೆ, ನಮ್ಗೆ ಲೆಕ್ಕ ಕೊಡಿ, ಇಂತೆಲ್ಲ ವಿಚಾರಗಳನ್ನು ಪದೇ ಪದೇ ಕರ್ನಾಟಕ ಒಂದೇ ಹೈಕೋರ್ಟ್ ಅಲ್ಲ, ಬಹುತೇಕ ಹೈಕೋರ್ಟ್ಗಳು ಇದನ್ನು ಪ್ರಶ್ನೆ ಮಾಡಿದೆ, ಕೇಳಿದೆ. ಸೊ ಇಂತಹ ಸಂದರ್ಭದಲ್ಲಿ ಬಂದಂತ ಪ್ರಶ್ನೆ, ಎಸ್ ನಾವೇ ಆಯ್ಕೆ ಮಾಡಿದ ಸರ್ಕಾರಗಳು, ನಮ್ಮದೇ ಸರ್ಕಾರಗಳು, ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ನಾವೇ ಆಯ್ಕೆ ಮಾಡೋದು ಸರ್ಕಾರಗಳಲ್ವಾ, ಇದ್ರೂ ಕೂಡ ಎಸ್ ಕೋರ್ಟೇ ಅಂತಿಮವಾಗಿ ಇಂಥ ಕಷ್ಟ ಕಾಲದಲ್ಲಿ ಕೋರ್ಟೇ ಬಂದು ಗೈಡ್ ಮಾಡುವಂತ ಅಥವಾ ನಿರ್ದೇಶನ ಕೊಡುವಂತ ಪ್ರಸಂಗಗಳು ಯಾಕೆ ಬರಬೇಕಾಯ್ತು ಅಂತ ನಾನು ಹೀಗೆ ಕೇಳ್ತೀನಿ ನಿಮ್ಮ ಹತ್ರ. ಇದು ಮೊನ್ನೆ ಆತಂಕ ಸೃಷ್ಟಿ ಆದ್ಮೇಲೆ ಅವರು ಎಚ್ಚೆತ್ಕೊಂಡ್ರು, ಅವ್ರು ಯಾಕೆ ಮುಂಚೆ ಎಚ್ಚೆತ್ಕೊಳ್ಳಿಲ್ಲ? ಅವ್ರು ಯಾಕೆ ಮುಂಚೆ ಆಕ್ಸಿಜನ್ ಪ್ರೊವೈಡ್ ಮಾಡಿ ಅಂತ ಹೇಳಿಲ್ಲ? ಹೋದ ಮಾರ್ಚ್ನಿಂದ ಇದು ನಡೀತಾ ಇದೆ, ಹೋದ ಮಾರ್ಚ್ನಿಂದ 2ನೇ ಅಲೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ನನಗೆ ಅನ್ಸ್ಕೊಳ್ತೀನಿ, ನಾನೀಗ ಒಂದು ಪಕ್ಷದ ಪ್ರತಿನಿಧಿಯಾಗಿ ಏನು ಮಾತಾಡ್ತಿಲ್ಲ. ಇದು ನಾವು ಅಂದ್ಕೊಂಡಿದ್ವಿ ಏನು ಅಂತ ಹೇಳಿದ್ರೆ, ಇಡೀ ದೇಶ ಅಂದ್ಕೊಂಡಿದ್ದೇನು ನಾವು ಗೆದ್ದು ಬಿಟ್ಟಿದ್ದೇವೆ ಬಿಟ್ಟಿದ್ದೇವೆ ಅಂತ ಯಾವ ಆಧಾರದ ಮೇಲೆ ತೀರ್ಮಾನಕ್ಕೆ ಬಂದದ್ದು ಅಂತ ಅಲ್ಲ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಇವತ್ತು ನಾನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹೇಳ್ತಿಲ್ಲ, ನಾನು ಹೇಳ್ತಿರುವಂತದ್ದು ಜನರ ಮನಸ್ಸಿನಲ್ಲಿಯೂ ಕೂಡ ಭಾರತ ದೇಶ ಪ್ರಾರಂಭ ದಿನಗಳಲ್ಲಿ ನೀವು ಕೇಳಿಲ್ವಾ, ಭಾರತ ದೇಶದವ್ರಿಗೆ ಏನೂ ಆಗುದಿಲ್ಲ, ಅವರಲ್ಲಿ ಕಷಾಯ ಕುಡಿತಾರೆ, ಅವ್ರು ಯೋಗ ಮಾಡ್ತಾರೆ, ಅವರ ಮಸಾಲ ತಿಂದ್ರೆ ಜೀರ್ಣ ಆಗ್ತದೆ. ಅಮೆರಿಕಾದಲ್ಲಿ ನಮ್ಮ ರಸಂ ಬಹಳ ಪಾಪ್ಯುಲರ್ ಆಯ್ತು, ಯಾಕಂತ ಹೇಳಿದ್ರೆ ರಸಂ ಅಲ್ಲಿ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ, ಹಾಗಾಗಿ ಭಾರತೀಯರಿಗೆ ತುಂಬಾ ಕಡಿಮೆ ಇಫೆಕ್ಟ್ ಆಗ್ತದೆ. ಈ ಚರ್ಚೆಗಳು ನೀವು ಕೇಳಿದಿರೋ ಇಲ್ವೇ? ಕೇಳಿದ್ದೇವೆ. ಇದೆಲ್ಲವೂ ಕೂಡ ಬಟ್ ಇವತ್ತು ಅದೇ ಅಮೆರಿಕದವರು ಕೂಡ ಹೇಳ್ತಾರೆ, ಅಮೆರಿಕದ ವೈದ್ಯಕೀಯ ತಜ್ಞರುಗಳು ಕೂಡ ಹೇಳ್ತಾರೆ, ಭಾರತ ಭಾರಿ ತುರ್ತಾಗಿ ನಾವು ಇದನ್ನು ಗೆದ್ದು ಬಿಟ್ಟೆವು ಅಂತ ತೀರ್ಮಾನಕ್ಕೆ ಬಂತು. ಹಾಗಾಗಿ ಇವತ್ತು 2ನೇ ಅಲೆಯ ಏನು ಈ ಸ್ವರೂಪವನ್ನು ಏನು ಫೇಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಈಗ ಒಂದು ಹೊಸ ಆಯಾಮವನ್ನು ಕೊಡ್ತೀನಿ, ನೀವು ಚರ್ಚೆಗಳಾಗಿದೆ, ನಾನು ಅದನ್ನು ಸ್ವಂತ ಹೇಳ್ತಿಲ್ಲ. ಈ 2ನೇ ಅಲೆಯ ಇಂಪ್ಯಾಕ್ಟ್ 1ನೇ ಅಲೆಗಿಂತ ಭಿನ್ನವಾಗಿ ಕೇವಲ ಭಾರತ ದೇಶದಲ್ಲಿ ಯಾಕೆ ಆಗ್ತಾ ಇದೆ? ಇಡೀ ಜಗತ್ತಿನ ಬೇರೆ ಯಾವುದು ರಾಷ್ಟ್ರಗಳಲ್ಲಿ ಈ 2ನೇ ಅಲೆಯನ್ನ ಫೇಸ್ ಮಾಡ್ಲಿಕ್ಕೆ ನಾವು ಮಾಡದೇ ಇರುವಂತ ಏನಾದ್ರು ಅದ್ಭುತವಾದ ಫೆಸಿಲಿಟಿಗಳನ್ನು ಕ್ರಿಯೇಟ್ ಮಾಡಿದಾರಾ? ಮಾಡಿಲ್ಲ. ಓನ್ಲಿ ಇನ್ ಇಂಡಿಯಾ. ಆದರೆ ನಾವು ಬ್ರಿಟನ್ ಅನ್ನು ನೋಡಬಹುದು, ಫ್ರಾನ್ಸ್ ಅನ್ನು ನೋಡಬಹುದು, ಸಾಕಷ್ಟು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ವಿಚಾರದಲ್ಲಿ ಸಾಕಷ್ಟು ಏನು ಜಾಗರೂಕತೆ ಮತ್ತು ಇವನ್ ಮಾಸ್ಕ್ ವಿಚಾರದಲ್ಲಿ ಇರಬಹುದು, ತುಂಬಾ ನಿಗಾ ವಹಿಸಿದ್ರು. ಇದು ನೋಡಿ, ಅಮೆರಿಕ ದೇಶ ಇರೋದು, ನಾನು ಅವ್ರು ಮಾಡಿದ್ದು ಸರಿಯೋ ತಪ್ಪು ಹೇಳಿಕ್ ಹೋಗ್ತಿಲ್ಲ, ನೀವು ಹೇಳಿದ್ ಕೇಳ್ತೀನಿ. ನಮ್ಮ ದೇಶದ ಭೌಗೋಳಿಕ ವಿಸ್ತೀರ್ಣ ಏನಿದೆ ಅದ್ರ 7.5 ಪಟ್ಟಿದ್ದಾರೆ. ಅಲ್ಲಿರುವ ಜನಸಂಖ್ಯೆ ಕೂಡ ನಮ್ಮ ದೇಶದ 25% ಪ್ರಶ್ನೆ ಇಲ್ಲ. ಅಲ್ಲಿ ಈಗಲ್ಲ, ನೀವು ಈ ಕೊರೋನಾ ಬಿಟ್ಬಿಡಿ, ನಾನು 4 ಸಲ ಹೋಗಿದ್ದೀನಿ ಅಮೆರಿಕಕ್ಕೆ. ಅಲ್ಲಿ ಹೋದಾಗ್ಲೂ ಜನರು ಈ ತರ ನಮ್ಮ ಹಾಗೆ ಗುಂಪಾಗಿ ಸೇರೋ ಸಂಗತಿಯೇ ಇಲ್ಲ. ಅಂದ್ರೆ ಅವರು ಕಾನೂನನ್ನು ನಮಗಿಂತ ಹೆಚ್ಚು ಪಾಲನೆ ಮಾಡ್ತಾರೆ, ಅದನ್ನು ಪ್ರಾಮಾಣಿಕ ಒಪ್ಕೊಳ್ಬೇಕು. ಕಾನೂನನ್ನ 100% ಪಾಲನೆ ಮಾಡ್ತಾರೆ. ನೀವು ಕೇಳಿದ್ದಕ್ಕೆ ನಾನು ಕೇಳೋದು ಹಾಗಲ್ಲ. ಅಮೆರಿಕದಲ್ಲಾಗ್ಲಿ, ನೀವು ಹೇಳಿದಂತ ಇಂಗ್ಲೆಂಡಲ್ಲಾಗ್ಲಿ ಅಥವಾ ಯುರೋಪ್ ರಾಷ್ಟ್ರಗಳಲ್ಲಾಗ್ಲಿ 1ನೇ ಅಲೆ ಬಂದ ಮೇಲೆ ಈ 2ನೇ ಅಲೆ ಬರಳುವಂತ ಸುದ್ದಿ ಇರುವ ಸಂದರ್ಭದಲ್ಲಿ
ಬ್ರಾಜಿಲ್ ಮತ್ತು ಇಟಲಿ ಅಲ್ಲಿಯೂ 2ನೇ ಅಲೆ ಬಗ್ಗೆ ತುಂಬಾ ಚರ್ಚೆಗಳಾಯ್ತು. ನನಗೆ ದಯವಿಟ್ಟು ಹೇಳಿ, ಅಲ್ಲಿ ಭಾರತ ಮಾಡದೇ ಇರುವಂತ ಯಾವ ತಯಾರಿಗಳನ್ನು ಅವ್ರು ಮಾಡ್ಕೊಂಡಿದ್ರು? ಇದನ್ನ ನೀವು ಗಮನಿಸಬೇಕು. ಯಾಕಂತ ಹೇಳಿದ್ರೆ ಚರ್ಚೆ ಮಾಡುವಾಗ ಹೊರದೇಶ ಅವರು ನಮ್ಮ ಹಾಗೆ ಚುನಾವಣೆ ಮಾಡಿದ್ರು ಸರ್. ಚುನಾವಣೆ ಮಾಡಿಲ್ಲದೆ ಇರಬಹುದು. ನಾವು ಒಂದೊಂದು ಮ್ಯಾಸಿವ್ ರ್ಯಾಲಿಗಳಲ್ಲಿ 1 ಲಕ್ಷ ಜನ ಸೇರಿದ್ರು. ಕುಂಭಮೇಳದಲ್ಲೇ ಹಾಗೆ ಇರಬಹುದು, ಲಕ್ಷಗಟ್ಟಲೆ ಜನ ಸೇರಿದ್ರು. ಎಟ್ ದ ಎಂಡ್ ಏನು ಸುಪ್ರೀಂ ಕೋರ್ಟ್ ಕೂಡ ಮಾತಾಡಿತ್ತು, ಎಲೆಕ್ಷನ್ ಕಮಿಷನೇ ನೇರ ಹೊಣೆಗಾರ ಆಗಬೇಕಾಗತ್ತೆ ಅಂತ. ಹೌದು, ಅದು ಕೂಡ ಎಲ್ಲ ಎಲೆಕ್ಷನ್ಗಳು ಮುಗಿದ ನಂತರ ಹೇಳಿದ್ದು. ಇರ್ಲಿ, ನಾನು ನಿಮ್ಗೆ ಒಂದು ಅಧಿಕೃತ ಮಾಹಿತಿ ಕೊಡ್ಬೇಕಾ? ಎಸ್, ಖಂಡಿತ ಸರ್. ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದೇ ಒಂದು ಪಕ್ಷ ವರ್ಚುವಲ್ ಕ್ಯಾನ್ವಾಸ್ ಮಾಡೋದಕ್ಕೆ ರೈಟಿಂಗ್ ಕೊಟ್ಟಿರುವಂತ ಎಲೆಕ್ಷನ್ ಕಮಿಷನ್ಗೆ. ತಮ್ಗೆ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ. ಇಲ್ಲ, ಖಂಡಿತ. ಆದ್ರೆ ಯಾವ ಪಕ್ಷದವರು ಕೂಡ ಚುನಾವಣೆ ಮುಂದೂಡಿ ಅಂತ ಹೇಳಲಿಲ್ಲ. ಕಾಂಗ್ರೆಸ್ ಇರಬಹುದು, ಅಥವಾ ಜೆಡಿಎಸ್ ಇರಬಹುದು, ಬಿಜೆಪಿ ಇರಬಹುದು, ಆಪ್ ಇರಬಹುದು, ಟಿಎಂಸಿ ಇರಬಹುದು, ಇನ್ನೊಬ್ರು ಯಾರು ಕೂಡ. ಆಯ್ತಪ್ಪ, ಮಹಾರಾಷ್ಟ್ರದಲ್ಲಿ ಚುನಾವಣೆ ಇರಲಿಲ್ಲ, ಪಂಜಾಬ್ನಲ್ಲಿ ಚುನಾವಣೆ ಇರಲಿಲ್ಲ, ರಾಜಸ್ಥಾನದಲ್ಲಿ ಚುನಾವಣೆ ಇರಲಿಲ್ಲ. ಬಾಂಬೆಯಲ್ಲಿ ಎಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಿದ್ರು. ಫೈನ್. ಈಗ ಸೆಕೆಂಡ್ ವೇವ್ ಅನ್ನೇ ಅತ್ಯಂತ ಅದ್ಭುತವಾಗಿ ಮ್ಯಾನೇಜ್ ಮಾಡಿದ್ರು ಅಂತ ಇಡೀ ದೇಶ ಹೇಳ್ತಾ ಉಂಟು ಸರ್. ಇಡೀ ದೇಶಕ್ಕೆ ನಿಮ್ಮ ಪ್ರಶ್ನೆ ಇರುವಂತದ್ದು ಚುನಾವಣೆಯಿಂದ ಸ್ಪ್ರೆಡ್ ಆಯ್ತು ಹೇಳೋದಕ್ಕೆ ನಾನು ಕೇಳ್ತಿರುವ. ಚುನಾವಣೆ ಇಲ್ಲದಿರುವ ಸಂದರ್ಭದಲ್ಲಿಯೂ ಕೂಡ ಆಗ್ಲಿಲ್ವಾ ರಾಜ್ಯಗಳಲ್ಲಿ ಸ್ಪ್ರೆಡ್ ಆಗ್ಲಿಲ್ವಾ? ನಾವು ನಮ್ಮಲ್ಲಿ ಕರ್ನಾಟಕದಲ್ಲಿ ನೀವು ಹೇಳಿದ್ರಲ್ಲ, ನಮ್ಮಲ್ಲಿ ಉತ್ಸವಗಳು ಜಾತ್ರೆಗಳು ನಿರಂತರವಾಗಿ ನಡೀತಾ ಇರ್ತದೆ. ಭಾರತದಂತಹ ಒಂದು ದೇಶದಲ್ಲಿ, ಭಾರತ ಅನ್ನೋದೇ ಒಂದು ಗ್ರಾಮೀಣ ಭಾರತ. ಸೊ ನಾವು ಏನು ವಿದೇಶಗಳಾಗಿ ಅಥವಾ ಯುರೋಪ್ನ ತರ ಏನು ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಬಗ್ಗೆ ನಾವು ಯಾವತ್ತು ಅಲ್ಲ. ತರನಾಥ್ ಅವರು ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಹತ್ರ. ನನ್ನ ಪ್ರಶ್ನೆ ನೀವು ಕೇಳಿ, ನಾನು ನಿಮ್ಮ ಹತ್ರ ಕೇಳ್ತೀನಿ. ಎಸ್ ಸರ್. ಮದುವೆಗಳಿಗೆ ರಿಸ್ಟ್ರಿಕ್ಷನ್ಸ್ ಇತ್ತಾ ಇಲ್ವಾ? ಮಂಗಳೂರಲ್ಲಿ ಹೇಗೆ ಆಯ್ತು ಮದುವೆಗಳೆಲ್ಲ? ಮದುವೆಗಳಿಗೂ ರಿಸ್ಟ್ರಿಕ್ಷನ್ಸ್ ಇತ್ತು, ಜಾತ್ರೆಗಳಿಗೂ ಇತ್ತು. ಮಾಡಿದ್ವಾ? ನಾವು ಮಾಡಿದೆವು, ಮದುವೆಗೂ ಮಾಡಿದೆವು, ಧರ್ಮ ನೇಮವೂ ಮಾಡಿದೆವು ನಾವು, ಇಲ್ವಾ? 15,000 ಜನ, 20,000, 25, ಅದು ಕೂಡ ಕೊನೆಯ ಪೀಕ್ ಅಂತಕ್ಕೆ ಬರುವ ಸಂದರ್ಭದಲ್ಲಿ, ಪೀಕ್ ಅಂತಕ್ಕೆ ಜನ ಎಲ್ಲ ಅಯ್ಯೋ 2ನೇ ಅಲೆ ಅಂತ ಬಗ್ಗೆ ಮಾತನಾಡ್ತಾ ಇರುವ ಸಂದರ್ಭದಲ್ಲೇ ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ದೆ, ಇದಕ್ಕೊಂದು ಸಾಮಾಜಿಕ ಆಯಾಮ ಕೂಡ ಇದೆ ಅಂತ. ಸಾಮಾಜಿಕ ಆಯಾಮ, ಎಸ್, ಅದೇ ನೀವು ಹೇಳಿದ್ರಿ, ನಾನು ಒಪ್ತೇನೆ, ಅದರಲ್ಲಿ 2 ಮಾತಿಲ್ಲ. ಭಾರತದಂತ ದೇಶದಲ್ಲಿ ನೀವು ಯಾವುದನ್ನು ನಿರ್ಬಂಧಿಸಬಹುದು, ಆದರೆ ಆಚರಣೆ, ಉತ್ಸವ, ಹಬ್ಬ ಹರಿದಿನಗಳನ್ನು ನಾವು ಕಳೆದ ವರ್ಷನೂ ನೋಡಿದ್ದೇವೆ. ವೆರಿ ನೆಕ್ಸ್ಟ್ ಲಾಕ್ಡೌನ್ ಮುಗಿದ ತಕ್ಷಣ ಇನ್ಯಾವುದಾದ್ರೂ ಒಂದು ಉತ್ಸವ. ತಮಾಷೆಗೊಂದು ಮಾತು ಕೇಳ ನಿಮ್ಗೆ. ಮೊದಲನೇ ಲಾಕ್ಡೌನ್ ಸಂದರ್ಭದಲ್ಲಿ ನಾನು ಸಂಜೆ ಹೊತ್ತಿಗೆ ವಾಕ್ ಹೋಗ್ತಾ ಇದ್ದೆ. ಅದು 7 ಗಂಟೆ ಆದ್ಮೇಲೆ ಯಾರು ಇಲ್ದಿದ್ದಾಗ ವಾಕ್ ಹೋಗ್ಬೇಕು. ಹುಡುಗ ಸಿಕ್ಕಿದ, 3 ಜನ ಒಂದು ಸ್ಕೂಟ್ರಲ್ಲಿ ಹೆಲ್ಮೆಟ್ ಹಾಕದೆ ಹೋಗ್ತಾ ಇದ್ದಾರೆ. ನಿಲ್ಸಿ, ನಂಗೆ ಪರಿಚಯ ನಿಲ್ಲಿಸಿ ಕೇಳಿದೆ, ಎಲ್ಲಿ ಹೋಗ್ತಿದ್ದೀರಿ ಅಂತ ಕೇಳಿದೆ. ಅದಕ್ಕೆ ಏನು ಉತ್ತರ ಕೊಟ್ಟ ಗೊತ್ತಾ ಅವರು? ಲಾಕ್ಡೌನ್ ಹೇಗುಂಟು ನೋಡ್ಕೊಂಡ್ ಬರ್ಲಿಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿ. ನಮ್ಮಲ್ಲಿ ಇವತ್ತಿಗೆ ಕೂಡ ಹಾಗೆ ಆಗಿರೋದು. ಈಗ ಬೆಳಿಗ್ಗೆ ಏನೋ 6 ಗಂಟೆಯಿಂದ 9 ಗಂಟೆ ತನಕ ಮಾತ್ರ ಪೇಟೆ ತೆರೆದಿರುತ್ತೆ, ಎಲ್ಲ ಬಂದು ಖರೀದಿ ಮಾಡಿ ದವಸ ಧಾನ್ಯ ದಿನಸಿ ಅಂತ ಹೇಳಿದ್ರೆ ಪ್ರತಿನಿತ್ಯನೂ ಜನ ತುಂಬಿರ್ತಾರೆ. ಅದರಲ್ಲಿ ನೀವು ಹೇಳಿದಾಗ ಅರ್ಧದಷ್ಟು ಜನ ಪೇಟೆಯನ್ನು ನೋಡಿಕೊಂಡು ಹೋಗಿ ಬಂದವರು ಇರ್ತಾರೆ. ಇದು ಅಂದ್ರೆ ಇದು ಯಾವುದು ದೂಷಣೆ ಮಾಡುದಲ್ಲ, ನಮ್ಮ ಒಂದು ಔಟ್ಲುಕ್ ಏನಿದೆ. ಎಸ್, ಔಟ್ಲುಕ್. ಎಸ್, ಆದರೆ ಈ ಎಲ್ಲ ವಿಚಾರಗಳು ಸ್ವಾಭಾವಿಕ. ನೀವು ಹೇಳಿರುವಂತದ್ದು ಜನರ ಆಸಕ್ತಿಗಳು ಅಥವಾ ಅವರ ಮೆಂಟಾಲಿಟಿ, ಮನೋಧರ್ಮ, ಎಲ್ಲದರ ನಡುವೆ ಸರ್ಕಾರ ನಾವು ರಾಜ್ಯ ಸರ್ಕಾರಕ್ಕೆ ಬರುವ ನಾವು ಒಂದಷ್ಟು ಕಟ್ಟುನಿಟ್ಟಾಗಿ ಜಾಗೃತಿಗಳನ್ನು ಮೂಡಿಸುವ ಸಚಿವ ಸಂಪುಟದಲ್ಲಿ ನಾವು 2ನೇ ಅಲೆ ಬರುತ್ತೆ ಅನ್ನೋದನ್ನೆಲ್ಲ ಈಗ ವೈಜ್ಞಾನಿಕವಾಗಿ ವೈದ್ಯರುಗಳು ಸಂಶೋಧನೆಗಳು ಹೇಳ್ತಾ ಉಂಟು. ನಾವು ಏನೆಲ್ಲ ಮುನ್ನೆಚ್ಚರಿಕೆಗಳನ್ನು ಮಾಡಬಹುದು ಅನ್ನೋದನ್ನು ಎಷ್ಟರ ಮಟ್ಟಿಗೆ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಮಾಹಿತಿಗಳು? ಮುನ್ನೆಚ್ಚರಿಕೆಯ ಬಗ್ಗೆ ನಿರಂತರವಾಗಿ ಮಾಧ್ಯಮಗಳ ಮೂಲಕ, ಪತ್ರಿಕೆಗಳ ಮೂಲಕ ಮತ್ತು ಈವನ್ ಅದರ್ವೈಸ್ ಸರ್ಕಾರ ಈ ರೀತಿ 2ನೇ ಅಲೆ ಬಗ್ಗೆ ಜಾಗೃತಿ ವಹಿಸಬೇಕು, ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳಬೇಕು. ಸಾಧಾರಣ ಜನವರಿ ತಿಂಗಳಿಂದ ಮಾನ್ಯ ಪ್ರಧಾನಮಂತ್ರಿಗಳು ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಅವರೇ 2-3 ಏನ್ ಹೇಳ್ತಾರೆ ವರ್ಚುವಲ್ ಮೀಟಿಂಗ್ ಮಾಡಿರುವಂಥದ್ದು. ಇದು ತಮ್ಗೆ ಗೊತ್ತಿದೆ, ಇದು ಒಂದು ಭಾಗ ಇದು. ಆದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗ ನಾನು ಹೇಳ್ತೇನೆ ನಾವು ಏನು ಮಾಡಿದ್ದೀವಿ ಅಂತ ಹೇಳಿ. 2020 ಮಾರ್ಚ್ನಲ್ಲಿ ನಮ್ಮ ಹತ್ರ ಆಕ್ಸಿಜನೇಟೆಡ್ ಬೆಡ್ ಎಷ್ಟಿತ್ತು ಕೇಳಿದ್ರೆ 1970 ಇತ್ತು. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಇರುವಂತದ್ದು. ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಎಷ್ಟಿತ್ತು ಕೇಳಿದ್ರೆ 4700. ಈಗ ಎಷ್ಟಿದೆ? ಆಸ್ ಆನ್ 3 days ಬ್ಯಾಕ್ ಇದನ್ನ ಹೇಳ್ತಿರುವಂತದ್ದು, 3 ದಿವಸ ಹಿಂದಿನ 13ನೇ ತಾರೀಕಿನ ಮಾಹಿತಿ. ಈಗ ನಮ್ಮ ಹತ್ರ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ 24,000 ಆಕ್ಸಿಜನೇಟೆಡ್ ಬೆಡ್ ಇದೆ. 2000ದಿಂದ 24,000 ಎಷ್ಟು ಜಾಸ್ತಿ ಆಯ್ತು ನೋಡಿ. 1970 ಇತ್ತು. ವೈದ್ಯಕೀಯ ಶಿಕ್ಷಣ ಇಲಾಖೆನಲ್ಲಿ 4,700 ಇದ್ದದ್ದು 9,405 ಡಬಲ್ ಆಯ್ತು.
ಅದೇ ರೀತಿ ICU ಎಷ್ಟಿತ್ತು ನಮ್ಮ ಹತ್ರ? ಆರೋಗ್ಯ ಇಲಾಖೆನಲ್ಲಿ 444 ಇತ್ತು ICU ಅಷ್ಟೇ, 444. ಈಗ 1145 ಆಗಿದೆ. ಇದು ICU ವಿತ್ ವೆಂಟಿಲೇಟರ್ಸು 610 ಇತ್ತು, ಅದು ಇವಾಗ 2058 ಆಗಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಕೂಡ ಈ ವೆಂಟಿಲೇಟೆಡ್ ಬೆಡ್ಸ್ 646, 341 ಡಬಲ್ ಆಗಿದೆ. ಬೆಡ್ಸ್ ವಿತ್ HFNC ಅಂತ ಹೈ ಫ್ರೀಕ್ವೆನ್ಸಿ ಏನೋ ಇದೆ, ಅದೊಂದು ಸ್ಪೆಷಲ್ ಆಕ್ಸಿಜನ್ ಕೊಡುವಂಥದ್ದು, ಅದು 15 ಇತ್ತು, 570 ಆಗಿದೆ. ಅಂತ ಹೇಳಿದ್ರೆ ನೀವು ಆಲೋಚನೆ ಮಾಡಿ, ಫಸ್ಟ್ 73 ಇಯರ್ಸ್ ಅಲ್ಲಿ ನಮ್ಮ ರಾಜ್ಯದಲ್ಲಿ ಇದ್ದದ್ದು ಇಷ್ಟು, ಒಂದು ವರ್ಷದಲ್ಲಿ ಅದು ಆಲ್ಮೋಸ್ಟ್ ಕೆಲವು ಸಂದರ್ಭಗಳಲ್ಲಿ 10 ಟೈಮ್ ಜಾಸ್ತಿ ಆಗಿದೆ, ಡಬಲ್ ಆಗಿದೆ, ಟ್ರಿಪಲ್ ಆಗಿದೆ. ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಖಾಸಗಿ ಸಹಭಾಗಿತ್ವವನ್ನು ಇಟ್ಟುಕೊಂಡು ಈ ಸಂಗತಿಗಳನ್ನು ಸರ್ಕಾರ ಮಾಡಿದೆ. ಇದು ಮೊನ್ನೆ ಮಾರ್ಚ್ ನಂತರ ಮಾಡಿದ್ದಲ್ಲ, ಲಾಸ್ಟ್ 1 ಇಯರ್ ಅಲ್ಲಿ ಮಾಡಿರುವಂತದ್ದು. ಅಂದ್ರೆ ಇನ್ನೊಂದು ಪ್ರಶ್ನೆ ಬರ್ತದೆ, ಈಗ ಎರಡನೇ ಅಲೆಯನ್ನು ಯಾರು ಕರೆಕ್ಟ್ ಆಗಿ ಪ್ರೆಡಿಕ್ಟ್ ಮಾಡಿದ್ರು? ಇಷ್ಟು ನಮಗೆ ಸಂಖ್ಯೆ ಬೇಕಾಗುವಂತ ಯಾರಾದ್ರೂ ಹೇಳಿದ್ರ? ಬರ್ತದೆ ಹೇಳಿದ್ರು. ಹಾಗಾಗಿ ಸರ್ಕಾರಗಳು ತಮ್ಮ ಇತಿಮಿತಿಯ ಒಳಗೆ ಜನವರಿ ತಿಂಗಳಲ್ಲಿ ಕೇಂದ್ರ ಸರ್ಕಾರ PM ಕೇರ್ ಫಂಡಿನಿಂದ ರಾಜ್ಯಗಳಿಗೆ ಹಣ ಬಿಡುಗಡೆ ಮಾಡಿದೆ, ಎಲ್ಲ ಸೇರಿ ಸುಮಾರು 3,000 ಕೋಟಿಯಷ್ಟು. ಯಾವುದಕ್ಕಾಗಿ? ಈ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿ ಅಂತೇಳಿ. ಕೆಲವು ರಾಜ್ಯಗಳು ಅದನ್ನ ಪ್ರಚಾರಕ್ಕೆ ಉಪಯೋಗ ಮಾಡಿದ್ರು ಅಂತ ನಾನು ಪತ್ರಿಕೆ ಮಾಧ್ಯಮ ಓದಿ, ನಂಗೆ ಗೊತ್ತಿಲ್ಲ ಎಷ್ಟು ನಿಖರವಾದ್ದು ಅಂತ ಹೇಳಿ. ಆದ್ರೆ ಎಲ್ಲಿ ಪ್ರಯತ್ನ ಮಾಡಿದ್ದಾರೆ ಅಲ್ಲಿ ಲಭ್ಯತೆ ಆಗಿದೆ ಖಂಡಿತವಾಗಿ. ಈಗ ಸರ್ ನಾವು ಯಾಕಂತ ಹೇಳಿದ್ರೆ ನೀವು ಹೇಳಿದಂತ ಲೆಕ್ಕ ನಾವು ಕಳೆದ ಒಂದು ವರ್ಷದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ, ದೊಡ್ಡ ಮಟ್ಟದಲ್ಲಿ ನಾವು ಏನು ಸುಧಾರಣೆ ಮಾಡಿಕೊಂಡೆವು. ಅದು ಆಕ್ಸಿಜನ್ ಬೆಡ್ ಇರಬಹುದು, ವೆಂಟಿಲೇಟರ್ ಇರಬಹುದು, ಅಥವಾ ICU ಇರಬಹುದು, ಎಲ್ಲವೂ ಸರಿ. ನೀವು ಕೇಳಿದಂಥ ಪ್ರಶ್ನೆ ಯಾಕಂತ ಹೇಳಿದ್ರೆ ನಾವು ಏನು ಇಷ್ಟು ನಮ್ಮ ಪ್ರಿಡಿಕ್ಷನ್ ಈಗ ನನ್ನಲ್ಲಿ ಇರುವಂಥ ಒಂದೆರಡು ಸಣ್ಣ ಪುಟ್ಟ ಮಾಹಿತಿಗಳು ಈಗ ನಾವು ನಾವು ಕಂಪೇರ್ ಮಾಡುವ ನಮ್ಮ ಪಕ್ಕದ ಕೇರಳವನ್ನು ಈಗ ಆಕ್ಸಿಜನ್ ವಿಚಾರಕ್ಕೆ ಬರುವಾಗ ನಮಗೆ ಎರಡನೇ ಅಲೆಯ ಸಂದರ್ಭದಲ್ಲಿ ಈಗ ನಾವು ಕಳೆದ ತಿಂಗಳು ಭಾರಿ ಒಂಥರ ಏನು ತುಂಬಾ ಕಠಿಣವಾದಂತಹ ಒಂದು ಎಮರ್ಜೆನ್ಸಿಯನ್ನು ಎದುರಿಸುವಂತ ಪರಿಸ್ಥಿತಿ ಬಂತು. ಆಕ್ಸಿಜನ್ ಕೊರತೆ ಅಂತ ಸಂದರ್ಭದಲ್ಲಿ ಕೇರಳದಿಂದ ನಮಗೆ ಆಕ್ಸಿಜನ್ ಬಂತು. ಈಗ ಕೇರಳ ಕಂಪ್ಯಾರಿಟಿವ್ ಕರ್ನಾಟಕ ಸಣ್ಣ ರಾಜ್ಯ, ಈವನ್ ಅವರ ರಿಸೋರ್ಸ್ ಇರ್ಬೋದು ಅಥವಾ GDP ಇರ್ಬೋದು, ಯಾವುದೇ ವಿಚಾರ ಆದರೂ ಅವರು ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡ್ರು. ಕರ್ನಾಟಕ. ಒಂದು ನಿಮಿಷ, ಈ ಆಕ್ಸಿಜನ್ ಬಗ್ಗೆ ನಮ್ಗೆ ಎಷ್ಟು ಮಾಹಿತಿ ಇದೆ ಗೊತ್ತಿಲ್ಲ ನನಗೆ. ಈ ಕೊರೋನಾ ಬರ್ಲಿಕ್ಕಿಂತ ಮುಂಚೆ ನೀವು ಎಲ್ಲಿಯಾದ್ರೂ ಮೆಡಿಕಲ್ ಆಕ್ಸಿಜನ್ ಕೊರತೆ ಆಯ್ತು ಅಂತ ಕೇಳಿದ್ದೀರಾ? ಇಲ್ಲ. ಅಂದ್ರೆ ಈ ದೇಶದಲ್ಲಿ ಮೆಡಿಕಲ್ ಆಕ್ಸಿಜನ್ ಕೊರತೆ ಸಾಧಾರಣ ಮಟ್ಟಿಗೆ ಇರಲಿಲ್ಲ. ಇಂಡಸ್ಟ್ರಿಯಲ್ ಆಕ್ಸಿಜನ್ ಕೊರತೆ ಆದ ನಾನು ಕೇಳಿದ್ದೇನೆ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸ್ಗೆ, ಬಟ್ ಮೆಡಿಕಲ್ ಆಕ್ಸಿಜನ್ ಕೊರತೆ ಆಗಲಿಲ್ಲ. ಕರ್ನಾಟಕದಲ್ಲಿ 7 ಪ್ರೊಡಕ್ಷನ್ ಯೂನಿಟ್ಸ್ ಇತ್ತು ನನಗೆ ತಿಳಿದ ಹಾಗೆ. ಇದಕ್ಕೆ ಪೂರ್ವಭಾವಿಯಾಗಿ ಮೆಡಿಕಲ್ ಆಕ್ಸಿಜನ್ ಮಾಡ್ತಾರೆ, ಇಂಡಸ್ಟ್ರಿಯಲ್ ಆಕ್ಸಿಜನ್ ಮಾಡ್ತಾರೆ. ಕೆಲವು ಇಂಡಸ್ಟ್ರಿಗಳು ತಮ್ಮದೇ ಆದ ಇಂಡಸ್ಟ್ರಿಯಲ್ ಆಕ್ಸಿಜನ್ ಪ್ಲಾಂಟ್ ಅನ್ನು ಇಟ್ಕೊಂಡಿರ್ತಾರೆ, ಅವ್ರಿಗೆ ಬೇಕಾದ ಆಕ್ಸಿಜನ್. ಈ ಮೆಡಿಕಲ್ ಆಕ್ಸಿಜನ್ ಕೊರತೆ ಹೇಗಾಯ್ತು ಅಂತಾನು ಹೇಳ್ತೇನೆ. ಮೆಡಿಕಲ್ ಆಕ್ಸಿಜನ್ ಡಿಸ್ಟ್ರಿಬ್ಯೂಷನ್ ಹೇಳುವಂತದ್ದನ್ನು ಕೇಂದ್ರ ಸರ್ಕಾರ ನಿರ್ಣಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿತು. ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಮೆಡಿಕಲ್ ಆಕ್ಸಿಜನ್ ಪ್ಲಾಂಟ್ ಇಲ್ಲ. ಖಂಡಿತ ಇಲ್ಲ. ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಈ ಮೆಡಿಕಲ್ ಆಕ್ಸಿಜನ್ ಪ್ಲಾಂಟ್ ಅಲ್ಲಿ ಉತ್ಪಾದನೆ ಆಕ್ಸಿಜನ್ ಅನ್ನ ಎಲ್ಲಾ ಜಿಲ್ಲೆಗಳಿಗೆ ಅವರವರ ಅವಶ್ಯಕತೆಗೆ ಅನುಗುಣವಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಕೇರಳದಿಂದ ಕಳಿಸಿರುವಂತದ್ದು ಅದು ಹೇಗೆ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಹೇಳ್ತು ನೀವು ಇಷ್ಟು ಇಲ್ಲಿಗೆ ಕೊಡಿ ಅಂತ. ನಮ್ಮ ಮೇಲೆ ಒಂದು ಆಪಾದನೆ ಬಂದಿತ್ತು, ಕರ್ನಾಟಕದಲ್ಲಿ ಕೊರತೆ ಇದೆ, ನೀವು ಬೇರೆ ಕಡೆಗೆ ಜಾಸ್ತಿಯಾಗಿ ಕೊಡ್ತಾ ಇದ್ದೀರಿ ಅಂತ, ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿಕೊಂಡೆಲ್ಲ ಇದಾಯ್ತು. ಆದ್ರೆ ರಾಜ್ಯ ಸರ್ಕಾರ ಹೇಗೆ ನಾವು ರಾಜ್ಯದಲ್ಲಿ ಜಿಲ್ಲೆಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ, ಹಾಗೆ ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಇದ್ದುಕೊಂಡು ರಾಜ್ಯಗಳ ಅವಶ್ಯಕತೆಗೆ ಅನುಗುಣವಾಗಿ ತಾವು ಪ್ರಾರಂಭದಲ್ಲಿ ಉಲ್ಲೇಖ ಮಾಡಿದ್ವಿ. ಫಸ್ಟಿಗೆ ಮಹಾರಾಷ್ಟ್ರದಲ್ಲಿ ತುಂಬಾ ಜಾಸ್ತಿ ಆಯ್ತು, ಮಹಾರಾಷ್ಟ್ರಕ್ಕೆ ಜಾಸ್ತಿ ಕೊಟ್ಟರು. ಅವಾಗ ನಮ್ಮಲ್ಲಿ ಪೀಕಿಗೆ ಬಂದಿರಲಿಲ್ಲ. ಈಗ ಕರ್ನಾಟಕಕ್ಕೆ ಸಾಕು ಸಿಗ್ತಾ ಇದೆ. ಇವತ್ತು ನೀವು ಕಳೆದ ಒಂದು 3-4 ದಿವಸದಿಂದ ಕರ್ನಾಟಕದಲ್ಲಿ ಮೆಡಿಕಲ್ ಆಕ್ಸಿಜನ್ ಕೊರತೆ ಇದೆ ಹೇಳೋದನ್ನು ಕೇಳಿಸ್ಕೊಳ್ತಾ ಇಲ್ಲ ನೀವು. ಈಗ ಅದು ಕಂಟ್ರೋಲ್ ಆಗಿದೆ ಅದು. ಮತ್ತು ದೊಡ್ಡ ಪ್ರಮಾಣದಲ್ಲಿ ಇಂಡಸ್ಟ್ರಿಯಲ್ ಆಕ್ಸಿಜನ್ ಪ್ಲಾಂಟ್ ಅನ್ನು ಕೂಡ ಮೆಡಿಕಲ್ ಆಕ್ಸಿಜನ್ ಪ್ಲಾಂಟ್ ಜನರೇಟ್ ಮಾಡಲಿಕ್ಕೆ ಮತ್ತು ಹೊರ ದೇಶಗಳಿಂದ ಕಂಟೈನರ್ಸ್ ಮತ್ತು ಟನ್ ಗಟ್ಟಲೆಯಲ್ಲಿ ಆಕ್ಸಿಜನ್ ತರುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡುವಂತ ಕೆಲಸವನ್ನ ಮಾಡಿದೆ. ಸ್ಪೆಷಲ್ ಆಕ್ಸಿಜನ್ ಟ್ರೈನ್ ಹಾಕಿಕೊಂಡು ಎಕ್ಸ್ಪ್ರೆಸ್ ಕಾರಿಡಾರ್ ಅಲ್ಲಿ ವಿತೌಟ್ ಸ್ಟಾಪ್ ಒಂದು ಎಲೆಕ್ಟ್ರಿಕ್ ಎಂಜಿನ್, ಒಂದು ಡೀಸೆಲ್ ಎಂಜಿನ್ ಹಾಕೊಂಡು ಯಾವುದೇ ಕಾರಣಕ್ಕೆ ನಿಲ್ಲಬಾರದು ಅನ್ನೋ ಕಾರಣಕ್ಕಾಗಿ
ದೇಶದ ಮೂಲೆಗಳಿಗೆ ಕಳಿಸುವಂತ ಪ್ರಯತ್ನವನ್ನ ಮಾಡಿದೆ. ಮಂಗಳೂರಿಗೂ ಕೂಡ ನಿಮ್ಗೆ ಗೊತ್ತಿದೆ, ಸುಪ್ರೀಂ ಕೋರ್ಟ್ ಕೂಡ ಸ್ಪಷ್ಟವಾಗಿ ಆ ಸಂದರ್ಭದಲ್ಲಿ ಹೇಳಿತ್ತು. ಈವನ್ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಕೂಡ, ಆಕ್ಸಿಜನ್ ವಿಚಾರಕ್ಕೆ ಬಂದಾಗ ಕೂಡ ಏನು ಕರ್ನಾಟಕ ಸರ್ಕಾರ ಬೇಡಿಕೆ ಇಟ್ಟದ್ದು ಇದು ಹೆಚ್ಚಾಯ್ತು ಅಂತ ಕೇಂದ್ರ ಸರ್ಕಾರಕ್ಕೂ ವಕೀಲರು ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ವಾದ ಮಾಡಿದ್ರು. ಆದ್ರೆ ಕೊನೆಗೆ ಸುಪ್ರೀಂ ಕೋರ್ಟ್ ವಜಾ ಮಾಡಿತ್ತು. ಇಲ್ಲ, ಕರ್ನಾಟಕ ಹೈಕೋರ್ಟ್ ಹೇಳಿದ್ದು ಸರಿ ಇದೆ, ಕೊಡಬೇಕಾದ ಪಾಲನ್ನು ಕೊಟ್ಟು ಬಿಡಿ ಅಂತ. ಆಮೇಲೆ ಏನಾಯ್ತು, ಕೇಂದ್ರ ಸರ್ಕಾರ ಅದನ್ನು ಒಪ್ಕೊಂಡಿಲ್ಲ. ಅವರು ಅಫಿಡವಿಟ್ ಹಾಕೊಂಡು ಆ ಅಫಿಡವಿಟ್ ಮೇಲೆ ಉತ್ತರ ಕೊಟ್ಟಿಲ್ಲ ಅವರು. ನಾನು ಕೇಂದ್ರ ಇದು ಸುಪ್ರೀಂ ಕೋರ್ಟ್ ವಿಷಯ ಚರ್ಚೆ ಮಾಡೋದು ಎಷ್ಟು ಸೂಕ್ತ ಅಂತ ಗೊತ್ತಿಲ್ಲ ನನಗೆ. ಇದು ಆಕ್ಚುಲಿ ಸತ್ಯ ಹೇಳಬೇಕಂದ್ರೆ ಅವರ ಕೆಲಸ ಅಲ್ಲ ಇದು. ಅದೆಷ್ಟು ಗೊತ್ತಿಲ್ಲ ನಂಗೆ ಏನಾಗ್ತದೆ ಅಂತ ಹೇಳಿಕೊಂಡು ಸುಪ್ರೀಂ ಕೋರ್ಟ್ ಅಫಿಡವಿಟ್ ಕೋರ್ಟ್ ಹೇಳ್ಬಿಟ್ಟಿದೆ. ಒಟ್ಟು ನಮ್ಮ ದೇಶದ ಆಕ್ಸಿಜನ್ ವ್ಯವಸ್ಥೆ ಏನಿದೆ, ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ ಮತ್ತು ಇದನ್ನು ಯಾಕೆ ಮಾಡಿದ್ದು ಹೇಳೋದನ್ನ ಸ್ಪಷ್ಟವಾಗಿ ತಿಳಿಸಿದೆ. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಏನು ಹೇಳಿಲ್ಲ ಅದರ ಬಗ್ಗೆ. ಎಸ್ 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 ಸರ್, ನಾವು ಸಣ್ಣ ಬ್ರೇಕ್ ತಗೊಳ್ಳೋ. ಬ್ರೇಕ್ ನಂತರ ನಾವು ಈ ಮಾತುಕತೆಯನ್ನು ಮುಂದುವರಿಸ್ತೇವೆ. ಅದರಲ್ಲಿ ಕೂಡ ಬಹುಮುಖ್ಯವಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಏನು ಆರೋಗ್ಯವಂತವಾಗಿ ಮತ್ತು ಧೈರ್ಯರಾಗಿ ಬದುಕುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರಗಳು ನಮಗೆ ಯಾವ ರೀತಿಯ ಅಭಯವನ್ನು, ಯಾವ ರೀತಿಯ ಧೈರ್ಯವನ್ನು ಕೊಡುತ್ತಾ ಉಂಟು ಅನ್ನೋ ಬಗ್ಗೆ ನಾವು ಮಾತಾಡಲಿಕ್ಕಿದ್ದೇವೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real number one paint. SDM ಕಾಲೇಜು ಉಜಿರೆ.
ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real number one paint. SDM ಕಾಲೇಜು ಉಜಿರೆ. ಎಸ್ ಈ ಒಂದು ಕಾರ್ಯಕ್ರಮವನ್ನು ಮಾತುಕತೆಯನ್ನು ನಾನು ಮತ್ತೆ ಮುಂದುವರಿಸ್ತಾ ಇದ್ದೇನೆ. ಎಸ್, ಕೋವಿಡ್ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರದ ಏನು ಕ್ರಮಗಳು ಮತ್ತು ಅದು ಎಷ್ಟರ ಮಟ್ಟಿಗೆ ಮತ್ತು ಯಾವ ಪ್ರಮಾಣದಲ್ಲಿ ಯಾವ್ಯಾವೆಲ್ಲ ವಿಚಾರಗಳಲ್ಲಿ ನಾವು ಯಶಸ್ವಿ ಆದೆವು ಮತ್ತು ಯಾವ ರೀತಿಯ ಜನರಿಗೆ ಅಭಯವನ್ನು ಧೈರ್ಯವನ್ನು ತುಂಬುವಲ್ಲಿ ನಾವು ಯಶಸ್ವಿ ಆದೆವು ಅನ್ನೋ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಬಿಜೆಪಿ ಆಗಿನ ಕರ್ನಾಟಕ ರಾಜ್ಯ ವಕ್ತಾರರಾಗಿರುವಂತಹ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಕೂಡ ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ಮಾತನಾಡುವ ಸಂದರ್ಭದಲ್ಲಿ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ನಾವೆಲ್ಲವನ್ನು ಯುರೋಪ್, ಅಮೇರಿಕಾದ ರೀತಿ ನೀತಿ ಅಥವಾ ಅಲ್ಲಿನ ಲೆಕ್ಕಾಚಾರ ಅಂಕಿಅಂಶಗಳಿಗೆ ಹೋಲಿಕೆ ಮಾಡಿ ನೋಡಲಿಕ್ಕೆ ಆಗುವುದಿಲ್ಲ. ನಮ್ಮ ಸಾಮಾಜಿಕ ಪರಿಸ್ಥಿತಿ, ನಮ್ಮ ರಾಜಕೀಯ ವ್ಯವಸ್ಥೆ, ನಮ್ಮ ಭೌಗೋಳಿಕ ಪರಿಸ್ಥಿತಿ ಇವೆಲ್ಲವನ್ನು ನೋಡಿಕೊಂಡು ನಾವು ವಿಚಾರ ಮಾಡಬೇಕು. ಜೊತೆಗೆ ನಾವು ಕಳೆದ ಒಂದು ವರ್ಷದಲ್ಲಿ ವೈದ್ಯಕೀಯ ನೆಲೆಯಲ್ಲಿ ಕೂಡ ಸಾಕಷ್ಟು ಸುಧಾರಣೆಗಳನ್ನು ಮಾಡಿಕೊಂಡಿದ್ದೇವೆ, ವ್ಯವಸ್ಥೆಗಳನ್ನು ಮತ್ತು ಸೌಲಭ್ಯಗಳನ್ನು ಅಂತ. ಎಸ್, ನಾನು ಈ ಮಾತುಕತೆಯನ್ನು ಮತ್ತೆ ಮುಂದುವರಿಸುವ ಸಂದರ್ಭದಲ್ಲಿ ನಾವು ಕೊನೆಯದಾಗಿ ಆಕ್ಸಿಜನ್ ವಿಚಾರವಾಗಿ ಮಾತಾಡ್ತಾ ಇದ್ದೆವು. ಆಕ್ಸಿಜನ್ ಸಂದರ್ಭದಲ್ಲಿ ಎಸ್ ಅವರು ಅದನ್ನು ಅವರದೇ ಒಂದು ವಿಚಾರದ ನೆಲೆಯಲ್ಲಿ ಸಮರ್ಥನೆ ಮಾಡ್ತಾ ಇದ್ರು. ಯಾಕೆ ಕೇರಳಕ್ಕೆ ಅಂತ ಒಂದು ಕಠಿಣವಾದ ಪರಿಸ್ಥಿತಿ ಆಕ್ಸಿಜನ್ ವಿಚಾರದಲ್ಲಿ, ಮೆಡಿಕಲ್ ಆಕ್ಸಿಜನ್ ವಿಚಾರದಲ್ಲಿ ಬರಲಿಲ್ಲ, ಆದರೆ ಕರ್ನಾಟಕಕ್ಕೆ ಬಂತು ಅಂತ. ಎಸ್ ಸರ್, ನೀವು ಕರ್ನಾಟಕದಲ್ಲಿ ಒಂದಷ್ಟು ಉತ್ಪಾದನೆಗಳು ಈಗ ನಾವೊಂದು ಕಳೆದ ವಾರದಲ್ಲಿ ಅಂತ ಒಂದು ಗೊಂದಲಗಳು ಇಲ್ಲ ಅನ್ನುವ ವಿಚಾರಕ್ಕೆ ನೀವು ಬಂದ್ರಿ. ಎಸ್, ಮುಂದುವರಿಸಿ ಸರ್. ಆಕ್ಸಿಜನ್ನಲ್ಲಿ ಸಮಸ್ಯೆ ಆದದ್ದು ಯಾಕೆ ಅಂತ ಹೇಳ್ತೇನೆ. ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಆ ರಾಜ್ಯದ ರಿಕ್ವೈರ್ಮೆಂಟಿಗೆ ಮಾತ್ರ ಅನುಕೂಲ ಆಗುವ ರೀತಿಯಲ್ಲಿ ಮೆಡಿಕಲ್ ಆಕ್ಸಿಜನ್ ಪ್ಲಾಂಟ್ ಅನ್ನು ಮಾಡ್ಕೊಂಡಿರಲಿಲ್ಲ. ಇದು ಥ್ರೂಔಟ್ ಡಿಸ್ಟ್ರಿಬ್ಯೂಷನ್ ಆಗ್ತಿರುವಂಥದ್ದು. ಜಿಂದಾಲ್ ಇರುವಂಥ ಪ್ಲಾಂಟ್ ಇಂದ ಅವರು ಆಂಧ್ರ ಪ್ರದೇಶಕ್ಕೆ ಕೊಡ್ತಾ ಇದ್ರು, ನಮಗೂ ಸಪ್ಲೈ ಮಾಡ್ತಾ ಇದ್ರು. ಅಂದ್ರೆ ಈ ಮೆಡಿಕಲ್ ಆಕ್ಸಿಜನ್ ಪ್ಲಾಂಟ್ಸು ನಾವು ಅಂದುಕೊಂಡ ಹಾಗೆ ಎಲ್ಲ ರಾಜ್ಯಗಳಿಲ್ಲ. ಒಂದು ನಾರ್ತ್ ಈಸ್ಟ್ಗೆ ಹೋದ್ರೆ ಯಾವ ರಾಜ್ಯದಲ್ಲಿ ಕೂಡ ಇಲ್ಲ, ಅಲ್ಲಿ ಕೇವಲ ಇಂಡಸ್ಟ್ರಿಯಲ್ ಆಕ್ಸಿಜನ್ ಪ್ಲಾಂಟ್ ಇತ್ತು. ಸೊ ಇದನ್ನ ಡಿಸ್ಟ್ರಿಬ್ಯೂಷನ್ ಮಾಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇತ್ತು. ಎಲ್ಲಿ ಸಮಸ್ಯೆ ಆಯ್ತು ಹೇಳಿದ್ರೆ, ಯಾಕೆ ಒಂದು ಆಕ್ಸಿಜನ್ ಎಕ್ಸ್ಪ್ರೆಸ್ ಟ್ರೈನ್ ಹೊಡಿಸ್ಬೇಕಾಯ್ತು? ಯಾವತ್ತಾದ್ರೂ ಕೇಳಿದಿರಾ ನೀವು? ಇಲ್ಲ. ಅಂತ ಹೇಳಿದ್ರೆ ಎಲ್ಲಿ ಪ್ರೊಡಕ್ಷನ್ ಆಗ್ತಾ ಇತ್ತು ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಎಲ್ಲಿ ಬೇಕೋ ಅಲ್ಲಿಗೆ ಹೋಗ್ತಾ ಇತ್ತು. ಈ ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ ಕೇಂದ್ರ ಸರ್ಕಾರ ಒಂದಷ್ಟು ಕೆಲಸಗಳನ್ನ ಮಾಡಿಕೊಂಡು ಆಕ್ಸಿಜನ್ ಅನ್ನ ಎಲ್ಲಿ ಅವಶ್ಯಕತೆ ಇದೆ, ಎಷ್ಟು ಮಟ್ಟದ ಅವಶ್ಯಕತೆ, ಅದಕ್ಕೆ ಪೂರಕವಾಗಿ ಕಳಿಸುವಂತ ಕೆಲಸವನ್ನ ಮಾಡಿದ್ರು. ನನಗೆ ತಿಳಿದ ಹಾಗೆ ನಮ್ದು ಆಕ್ಚುಲಿ ರಿಕ್ವೈರ್ಮೆಂಟ್ ಎಷ್ಟಿತ್ತು ಕೇಳಿದ್ರೆ 685 ಟನ್ಸ್. ಹೌದು. ಈಗ ಅದು 1100, 1150, 1200 ಹೋಗಿತ್ತು. ಸ್ವಲ್ಪ ಕಡಿಮೆ ಆಗಿದೆ ಮತ್ತೆ ಇವಾಗ. ಆ ಕೊರತೆಯನ್ನು ತುಂಬುವಂತ ಕೆಲಸವನ್ನ ಬೇರೆ ಬೇರೆ ಕಡೆಗಳಿಂದ ಮಾಡುವ ಸಂದರ್ಭದಲ್ಲಿ ಪ್ರಾರಂಭದ ಒಂದು ವಾರ ಈ ಡಿಸ್ಟ್ರಿಬ್ಯೂಷನ್ ಕೆಲಸ ಇದೆಯಲ್ಲ, ಟ್ರಾನ್ಸ್ಪೋರ್ಟ್ ಅಂಡ್ ಡಿಸ್ಟ್ರಿಬ್ಯೂಷನ್, ಅಲ್ಲಿ ಸಮಸ್ಯೆಗಳಾದದ್ದು. ಇನ್ನು ಎರಡನೇ ಸಂಗತಿ ಆಕ್ಸಿಜನ್ ಸಿಲಿಂಡರ್ಗಳು, ಸಣ್ಣ ಸಿಲಿಂಡರ್ಗಳು. ಈಗ ಮೆಡಿಕಲ್ ಆಕ್ಸಿಜನ್ ಸಿಲಿಂಡರ್ ಅಂತ ಹೇಳಿದ ಕೂಡ ಯಾವುದೋ ಸಿಲಿಂಡರ್ ಹಾಕ್ಲಿಕ್ಕೆ ಆಗುದಿಲ್ಲ, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೂ ಶುರು ಮಾಡಿದ್ದಾರೆ. ಮತ್ತು ಈಗ ಉದಾಹರಣೆಗೆ ನಾನು ಒಂದು ಆದರೆ ಎಸ್ ಸರ್, ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಖಂಡಿತ ಮುಂಬೈಯಲ್ಲಿ ಅದನ್ನು ಸಾಕಷ್ಟು ಪೂರ್ವದಲ್ಲೇ ಮಾಡಿ, ಈಗ ಯಾಕೆಂತ ಹೇಳಿದ್ರೆ ಮುಂಬೈ ಯಾಕೆ ಅತ್ಯಂತ ಯಶಸ್ವಿಯಾಗಿ ಅಷ್ಟು ದೊಡ್ಡ ಜನಸಂಖ್ಯೆ ಇರುವಂಥ ಒಂದು ಪ್ರದೇಶ ತಕ್ಕ ಮಟ್ಟಿಗೆ ಭಾರತದಲ್ಲಿ ಯಶಸ್ವಿಯಾಗಿ ನಿರ್ವಹಣೆ ಮಾಡಿಕೊಂಡಿತ್ತು ಅಂತ ಹೇಳುವಾಗ ಒಂದು ಪ್ರಶ್ನೆ ಬರುವಂಥದ್ದು ಇದೆ. ಆಕ್ಸಿಜನ್ ವಿಚಾರದಲ್ಲಿ ಬಂದಾಗ ಸಾಕಷ್ಟು ಆಕ್ಸಿಜನ್, ಮೆಡಿಕಲ್ ಆಕ್ಸಿಜನ್ ಸಿಲಿಂಡರ್ಗಳನ್ನು ಅವರು ರೆಡಿ ಮಾಡಿ ಇಟ್ಕೊಂಡ್ರು. ಯಾಕಂತ ಹೇಳಿದ್ರೆ ಅದನ್ನು ಇಲ್ಲಾಂದ್ರೆ ಕೊನೆಯ ಕ್ಷಣದಲ್ಲಿ ಆಗುವಂತಹ ತೊಂದರೆಗಳನ್ನು ತಪ್ಪಿಸುವ ಅಂದ್ರೆ ಸಾಕಷ್ಟು ಪೂರ್ವದಲ್ಲೇ ಸಿದ್ಧತೆಗಳನ್ನು ಮಾಡಿಕೊಂಡ್ರು. ಎಕ್ಸಾಕ್ಟ್ ಫಿಗರ್ಸ್. ಬಟ್ ಪ್ರಾರಂಭದ ದಿನಗಳಲ್ಲಿ ಈ ಎರಡನೇ ವೇವ್ ಬಂದಾಗ ಅತ್ಯಂತ ಹೆಚ್ಚು ಗೊಂದಲ ಸೃಷ್ಟಿಯಾದ್ದು ಮಹಾರಾಷ್ಟ್ರದಲ್ಲಿ. ಅದನ್ನು ನಿರ್ವಹಣೆ ಮಾಡಿದ್ರೆ ಒಪ್ಕೊಳ್ತೀನಿ ನಾನು. ನಿರ್ವಹಣೆ ಮ್ಯಾನೇಜ್ಮೆಂಟ್ ಇರುವಂತದ್ದೇ, ಅಂತಿಮವಾಗಿ ಇರುವಂತದ್ದೇ ಮ್ಯಾನೇಜ್ಮೆಂಟ್ ಅಲ್ವಾ? ಒಂದು ನಿಮಿಷ. ಕರ್ನಾಟಕದಲ್ಲಿಯೂ ಕೂಡ ಮೊದಲನೇ ವಾರದಲ್ಲಿ ಮಹಾರಾಷ್ಟ್ರದಲ್ಲಿ ಆದ ಹಾಗೆ ಗೊಂದಲ ಆಯ್ತು, ಇಲ್ಲಿ ಕೂಡ ಆಯ್ತು. ಆದ್ರೆ ಅದರ ನಂತರ ಈಗ ಸೆಟ್ ಆಗಿದೆ ಎಲ್ಲವೂ ಕೂಡ. ಅದರ ನಂತರ ಈಗ ಯಾರು ಆಕ್ಸಿಜನ್ ಕೊರತೆ ಬಗ್ಗೆ ಮಾತಾಡ್ತಿಲ್ಲ. ರೆಮ್ಡಿಸಿವಿರ್ ಮೆಡಿಸಿನ್ ಆಯ್ತು. ರೆಮ್ಡಿಸಿವಿರ್ ಮೆಡಿಸಿನ್ ಅನ್ನ ಯಾವಾಗ ನಾವು ಡ್ರಗ್ ಕಂಟ್ರೋಲ್ ಮೂಲಕ ಅಗತ್ಯ ಇರೋರಿಗೆ ಕೊಡುವಂತ ಕೆಲಸ ಶುರು ಮಾಡಿದ್ದು, ಈಗ ರೆಮ್ಡಿಸಿವಿರ್ ಶಾರ್ಟೇಜ್ ಬರ್ತಾ ಇಲ್ಲ. ನಾನು ಇದನ್ನು ಇಲ್ಲಿ ಉಲ್ಲೇಖ ಮಾಡಬೇಕು ಗೊತ್ತಿಲ್ಲ. ತಮ್ಮ ಗಮನಕ್ಕೆ ತಮ್ಮ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಬಂದ ಹಾಗೇನೆ ಈ ಒಂದು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಆಕ್ಸಿಜನ್ ಅನ್ನ ಬ್ಲಾಕ್ ಅಲ್ಲಿ ಮಾರುದು, ಬೆಡ್ ಅನ್ನ ಬ್ಲಾಕ್ ಅಲ್ಲಿ ಮಾರುದು, ರೆಮ್ಡಿಸಿವಿರ್ ಇಂಜೆಕ್ಷನ್ ಅನ್ನ ವೈಲ್ಗಳನ್ನ ಬ್ಲಾಕ್ ಅಲ್ಲಿ ಮಾರುವಂತದ್ದು, ಇದು ನಮ್ಮ ಕಣ್ಣ ಮುಂದೆ ಬಂದಿರೋದು ನೋಡಿದಿರಿ ನೀವು. ಅಂತ ಹೇಳಿದ್ರೆ ಸರ್ಕಾರ ಯಾವಾಗ ಇದನ್ನ ನಾರ್ಮಲ್ ಆಗಿ ತೆಗೆದುಕೊಳ್ತು ಪ್ರಾರಂಭದ ದಿನಗಳಲ್ಲಿ, ಎಲ್ಲವೂ ಸರಿ ಇದೆ ಅಂತ ಹೇಳಿಕೊಂಡು
ಜನ ಅದನ್ನು ದುರುಪಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾರನ್ನು ನಾನು ಉಲ್ಲೇಖ ಮಾಡಿ ಅಥವಾ ಯಾರ ಹೆಸರು ಇದು ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಯಾವಾಗ ಇದನ್ನು ಸಂಪೂರ್ಣವಾಗಿ ಗವರ್ಮೆಂಟ್ ಕಂಟ್ರೋಲ್ ಮಾಡಲಿಕ್ಕೆ ಶುರು ಮಾಡ್ತು, ಕೊರತೆಗಳು ಮಾಯ ಅದು. ಇದರ ಅರ್ಥ ಏನು ಹೇಳಿ? ಇದರ ಅರ್ಥ ಖಂಡಿತ ಖಂಡಿತ ಇದರ ಅರ್ಥ ಸರ್ಕಾರಕ್ಕೆ ಮನಸ್ಸು ಮಾಡಿದರೆ ಆ ವ್ಯವಸ್ಥೆ ಸೌಲಭ್ಯಗಳನ್ನು ಮಾಡ್ಲಿಕ್ಕೆ ಆಗತ್ತೆ. ಆದ್ರೆ ಸಾಕಷ್ಟು ಪೂರ್ವಭಾವಿಯಾಗಿ ನಾವು ಸಿದ್ಧತೆ ಮಾಡಿಕೊಂಡಿರಲಿಲ್ಲ ಅನ್ನೋದು ಕೂಡ ಇದರಲ್ಲಿ ಒಂದು ವಿಚಾರ. ಈಗ ಮೆಡಿಕಲ್ ಆಕ್ಸಿಜನ್ ವಿಚಾರವೇ ನೀವು ಮಾತನಾಡುವ ಸಂದರ್ಭದಲ್ಲಿ ನಾನು ಮತ್ತೆ ಕೇರಳದ ವಿಚಾರಕ್ಕೆ ಬರುವಾಗ, ಕೇರಳದವರು ಕಳೆದ ವರ್ಷನೇ ಮಾತಾಡಿದ್ರು ಮೆಡಿಕಲ್ ಆಕ್ಸಿಜನ್ ನಾವು ಸಿದ್ಧತೆ ಮಾಡಿಕೊಳ್ಳಬೇಕು, ವೆಂಟಿಲೇಟರ್ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಇಡೀ ಮುಂದಿನ ವರ್ಷಕ್ಕೆ ಅನ್ನೋದನ್ನು ಭಾರಿ ಸ್ಪಷ್ಟವಾಗಿ ವಿಷನ್ ಕೇರಳ 2021 ಅನ್ನೋ ವಿಷಯವನ್ನು ನೀವು ಇವತ್ತು ಯೂಟ್ಯೂಬ್ ತೆಗೆದು ನೋಡಬಹುದು. ಕಳೆದ ವರ್ಷ ಇದೇ ಅವಧಿಯಲ್ಲಿ ಲಾಕ್ಡೌನ್ ಇದ್ದ ಅವಧಿಯಲ್ಲಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ನಾನು ಮುಗಿಸ್ತೇನೆ. ಅದರಲ್ಲಿ ಎಲ್ಲ ಪಕ್ಷದವರನ್ನು ಮತ್ತೆ ನಿಮ್ಮ ಹಾಸ್ಪಿಟಲ್ನವರನ್ನು, ಸಾಮಾಜಿಕ ಕಾರ್ಯಕರ್ತರನ್ನು, ಸಿನಿಮಾದವರನ್ನು, ಇಂಡಸ್ಟ್ರಿಯಲ್ಸ್ಗಳನ್ನು, ಜನರನ್ನೆಲ್ಲ ಒಪಿನಿಯನ್ ಕಲೆಕ್ಟ್ ಮಾಡಿ ನೆಕ್ಸ್ಟ್ಗೆ ಮುಂದಿನ ವರ್ಷಕ್ಕೆ ನಾವು ಏನ್ ಮಾಡಿಕೊಳ್ಬೇಕು ಅಂತ. ಅಲ್ಲ, ಇದಕ್ಕೆ ಈಗ ನನ್ನ ಹತ್ರ ಬರೀ ಕರ್ನಾಟಕದಲ್ಲ, ನಾವು ಇಡೀ ದೇಶದಲ್ಲಿ ಇಂಥ ಬೇರೆ ಬೇರೆ ರಾಜ್ಯಗಳು, ನಾನು ಕರ್ನಾಟಕ ಒಂದಂತ ಹೇಳೋದಲ್ಲ, ಬೇರೆ ಬೇರೆ ರಾಜ್ಯಗಳು ಈ ರೀತಿ ಮಾಡಿಕೊಂಡಿದ್ದರೆ ನಾವು ತಕ್ಕ ಮಟ್ಟಿಗೆ ಈಗ ಎದುರಿಸ್ತಾ ಇರುವಷ್ಟು ನೀವು ಹೇಳಿದ ಸಣ್ಣ ಕಲ್ಪನೆ ನಮ್ಮ ಮನಸ್ಸಲ್ಲಿ ಬರದೇ ಇದ್ದಿದ್ರೆ ಕರ್ನಾಟಕದಲ್ಲಿ ಆಕ್ಸಿಜನೇಟೆಡ್ ಬೆಡ್ 2000ದಿಂದ 24,000ಕ್ಕೆ ಹೋಗ್ತಿರ್ಲಿಲ್ಲ. ವಾಟ್ ಡಸ್ ಇಟ್ ಮೀನ್ ಆಕ್ಸಿಜನೇಟ್ ಬೆಡ್ ಅಂತ ಹೇಳಿದ್ರೆ? ನೀವು ಮಾಡಿಕೊಂಡಿದ್ದೇವೆ ಅಲ್ಲ, ವಿಷನ್ ಗ್ರೂಪ್ ಅಲ್ಲಿ ಬರೆದ ಸ್ಟೇಟ್ಮೆಂಟ್ ಓದಿದ್ರಿ ನೀವು. ನಾವು ಅದನ್ನು ಮಾಡಿದ್ದೇವೆ. ಇಲ್ಲಿ ನಮ್ಮಲ್ಲಿ ICU ಬೆಡ್ 4,444 ಇದ್ದದನ್ನ 1,145 ಏರಿಸಿದ್ದೇವೆ. ICU ಮತ್ತು ವೆಂಟಿಲೇಟರ್ ಬೆಡ್ ಅನ್ನ 2,058ಕ್ಕೆ ಏರಿಸಿದ್ದೇವೆ. ಅವ್ರಿಗೆ ಹೇಳಿದ್ದು ಮಾತ್ರ ಅಂತ ಗೊತ್ತಿಲ್ಲ, ನಂಗೆ ಮಾಡಿದಾರಲ್ಲ ಗೊತ್ತಿಲ್ಲ, ಬಟ್ ನಮ್ಮಲ್ಲಿ ಮಾಡಿದ್ದೇವೆ. ಆದ್ರೆ ನಮ್ಮ ವಿಷನ್ ಏನಿತ್ತು ಅದಕ್ಕಿಂತ ಹೆಚ್ಚು ಅವಶ್ಯಕತೆ ಬಂದಿರಬೇಕು ಅಂತ ಅಂದ್ಕೊಳ್ತೀನಿ ನಾನು. ಇದರ ಅರ್ಥ ಕರ್ನಾಟಕದಲ್ಲಿ ನಿದ್ದೆ ಮಾಡ್ತಾ ಇದ್ರು, ಏನು ಮಾಡಿಲ್ಲಲ್ಲ. ಇದು ಇಷ್ಟು ಮಾಡಿದ 1970 ಬೆಡ್ ಇದ್ದದ್ದು ಆಕ್ಸಿಜನೇಟ್ ಬೆಡ್ 24,000 ಆಗ್ಬೇಕಾದ್ರೆ ಆಬ್ವಿಯಸ್ಲಿ ಆಕ್ಸಿಜನ್ಗೆ ಪ್ಲಾನ್ ಮಾಡಿರೋದಿಲ್ವಾ? ಮಾಡಿರ್ತೀರಿ, ಖಂಡಿತ ಮಾಡಿರ್ತೀರಿ. ಆಕ್ಸಿಜನ್ ಬೆಡ್ ಹೇಗಿರ್ತದೆ ಅಂತ ಒಂದು ನಿಮಿಷ ಕೇಳಿ, ನಾನು ಹೇಳೋದು ಕೇಳಿ. ಒಂದು ನಿಮಿಷ. ಒಂದು ಆಕ್ಸಿಜನ್ ಬೆಡ್ ಅಂತ ಹೇಳಿದ್ರೆ ಅದಕ್ಕೆ ಆಕ್ಸಿಜನ್ ಲೈನ್ ಇರಬೇಕು, ಕಂಟಿನ್ಯೂಸ್ ಆಗಿ. ಅದು ಒಂದು ದಿವಸದಿಂದ ಓವರ್ನೈಟ್ ಮಾಡಕ್ಕೆ ಆಗೋದಿಲ್ಲ. ಅಲ್ಲ, 24,000 ಮಾಡಿದ ದಾಖಲೆ ಕೊಡ್ತಾ ಇದ್ದೀನಿ. ಇದು ಕಳೆದ ಒಂದು ವಾರದಲ್ಲಿ ಮಾಡಿರೋದಲ್ಲ. 24,000 ಮಾಡಿರುವಂತದ್ದು ಕಳೆದ ಒಂದು ವರ್ಷದ ಅವಧಿಯಲ್ಲಿ. ಅಲ್ಲಿ ನಮ್ಮಲ್ಲಿ ನನಗೆ ಟಾಸ್ಕ್ ಫೋರ್ಸ್ ಇದ್ದು ವಿಷನ್ ಡಾಕ್ಯುಮೆಂಟ್ ನನ್ನ ಹತ್ರ ಇಲ್ಲ, ಇಲ್ಲದ್ರೆ ಹೇಳ್ತಿದ್ದೆ, ನಮ್ಮದೆಲ್ಲ ಇತ್ತು ಅಂತ ಹೇಳ್ತಿದ್ದೆ ನಿಮ್ಮ ಹತ್ರ. ನಾನು ತಗೊಂಡ್ ಬಂದಿಲ್ಲ, ಈ ವಿಷಯ ಗೊತ್ತಿರಲಿಲ್ಲ ನನಗೆ. ಆದ್ರೆ ಪೂರಕವಾಗಿ ನಮ್ಮ ಕಲ್ಪನೆಯಲ್ಲಿ, ಅಥವಾ ಇದನ್ನು ಮಾಡಿದವರು ಡಾಕ್ಟರ್ಗಳೇ, ನಾವೇನು ಮಾಡಿದ್ದಲ್ಲ, ಅಧಿಕಾರಿಗಳು ಮಾಡಿದ್ದಲ್ಲ. ಟಾಸ್ಕ್ ಫೋರ್ಸ್ ದೇವಪ್ರಸಾದ್ ಶೆಟ್ಟರು ಕೂಡ ಅದರಲ್ಲೇ ಇದ್ರು. ಅವ್ರು ಹೇಳಿದ ರೀತಿಯಲ್ಲಿ ಒಂದಷ್ಟು ಮಾಡುವಂತ ಪ್ರಯತ್ನವನ್ನು ಮಾಡಿ ಈ ರೀತಿಯ ಆಕ್ಸಿಜನೇಟೆಡ್ ಬೆಡ್ ಇರ್ಬೋದು, ICU ಇರ್ಬೋದು, ವೆಂಟಿಲೇಟರ್ಸ್ ಇರ್ಬೋದು, PM ಕೇರ್ ಫಂಡ್ ಇಂದ 45,000 ಏನ್ ಹೇಳ್ತಾರೆ ವೆಂಟಿಲೇಟರ್ ಅನ್ನ ರಾಜ್ಯಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಇದು ನಾನು ನಿಖರವಾಗಿ ಹೇಳ್ತಿರುವಂತಹ ದಾಖಲೆ. ನನ್ನ ಹತ್ರ ಈಗ ಇಲ್ಲಿ ಓದಿ ಹೇಳ್ಬೇಕು ನಿಮ್ಗೆ. 3,000 ಕಾನ್ಸಂಟ್ರೇಟ್ಸ್ ಅನ್ನ ಇದಕ್ಕೆ ಪೂರ್ವಭಾವಿಯಾಗಿ ರಾಜ್ಯದಲ್ಲಿ ಹಂಚಿದ್ದೇವೆ ನಾವು. 3,000 ಹೌದು. ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ 70% ಸಬ್ಸಿಡಿಯಲ್ಲಿ ಆಕ್ಸಿಜನ್ ಪ್ಲಾಂಟ್ ಹಾಕೊಳ್ಳಿಕ್ಕೆ ಹೇಳಿದ್ದೀವಿ. ಅದು ನಿಮ್ಗೆ ಗೊತ್ತಿದೆ. ಸೊ ಇದು ತಯಾರಿಗಳಾಗಿದೆ. ಆದ್ರೆ ಸೆಕೆಂಡ್ ವೇವ್ ಪಾಸಿಬಲಿ ಇಟ್ ವಾಸ್ ಮಚ್ ಬಿಯಾಂಡ್ ಅವರ್ ಎಪ್ರಿಸಿಯೇಷನ್ ಅಂತ ಕಾಣ್ತದೆ ನನಗೆ. ಅದು ವಿಚಾರ ಕೂಡ. ಆದ್ರೆ ಇಷ್ಟೆಲ್ಲ ವ್ಯವಸ್ಥೆಗಳು ಆಗಿ ಕೂಡ ನಮ್ಮ ರಾಜ್ಯದ ಮಟ್ಟಿಗೆ ನಾವು ಪರ್ಟಿಕ್ಯುಲರ್ಲಿ ಒಂದು ಬೆಂಗಳೂರನ್ನು ನಾವು ನೋಡೋದಾದ್ರೆ ಅತ್ಯಂತ ಆತಂಕದ ಅಂತ ಹೇಳಿದ್ರೆ ಒಟ್ಟು ಒಂದು ಮೆಸ್ಅಪ್ ಆದಂತ ಒಂದು ಪರಿಸ್ಥಿತಿಯನ್ನು ನಾವು ನೋಡಿದೆವು ಒಂದು ವಾರದ ಮಟ್ಟಿಗೆ. ಯಾಕೆ ಇಷ್ಟೆಲ್ಲ ವ್ಯವಸ್ಥೆಗಳಿದ್ರು, ಯಾಕೆ ಹಾಗೆ ಆಯಿತು ಅಂತ. ಈಗ ನೀವು ಹೇಳಿದಾಗೆ ಆಕ್ಸಿಜನ್ಗಳು ಅಥವಾ ವೆಂಟಿಲೇಟರ್ಗಳು ಅಥವಾ ICU ಬೆಡ್ಗಳು ಅಥವಾ ವೆಂಟಿಲೇಟರ್ ಬೆಡ್ಗಳು ಎಲ್ಲವೂ ನಮ್ಮಲ್ಲಿ ಇದ್ದುಕೊಂಡು ಕೂಡ ನಾವು ಬಹುಶಃ ಇದನ್ನು ಇಷ್ಟು ವ್ಯವಸ್ಥೆ ಇತ್ತು ನಮ್ಮ ಹತ್ರ. ಸರಿ, ನೀವು ಹೇಳೋ ಪ್ರಕಾರ ಅದನ್ನು ಮ್ಯಾನೇಜ್ ಮಾಡುವಲ್ಲಿ ಅಥವಾ ನಮ್ಮ ಹತ್ರ ಎಲ್ಲವೂ ಉಂಟು. ಯಾಕಂದರೆ ಜನ ಬರುವಾಗ ಏನು ಅಯ್ಯೋ ಬೆಡ್ ಸಿಗುತ್ತಾ, ಅಯ್ಯೋ ನಮಗೆ ಆಮೇಲೆ ICU ಏನು ಸಿಗುತ್ತಾ ಅಥವಾ ವೆಂಟಿಲೇಟರ್ ಸಿಗುತ್ತಾ ಅನ್ನುವಂಥ ಗೊಂದಲದಲ್ಲೇ ಏನು ಆಸ್ಪತ್ರೆ ಬಾಗಿಲಿಗೆ ಬಂದು, ಮುಖ್ಯಮಂತ್ರಿಯ ಮನೆಗೆ ಬಂದು, ಏನು ವಿಧಾನಸೌಧದ ಮುಂದೆ ಬಂದು ಅಳುವಂತ ಪರಿಸ್ಥಿತಿ ಎಲ್ಲ ಸೃಷ್ಟಿ ಆಯ್ತು. ನಿಮ್ಗೆ ಸಣ್ಣ ಉದಾಹರಣೆ ಕೊಡ್ತೀನಿ. ಯಾಕೆ ನಾವು ಇಷ್ಟೆಲ್ಲ ವ್ಯವಸ್ಥೆಗಳು ಇದ್ದಾಗ ಕೂಡ ಅದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಮತ್ತು ಮ್ಯಾನೇಜ್ ಮಾಡ್ಲಿಕ್ಕೆ ಬಂದಂತ ರೋಗಿಗಳಿಗೆ, ಪೇಷಂಟ್ಸ್ಗಳಿಗೆ ನಮ್ಗೆ ಅದನ್ನು ತೋರಿಸಿಕೊಡ್ಲಿಕ್ಕೆ ಸಾಧ್ಯ. ನೀವು ಹೇಳೋದನ್ನ ಕೇಳ್ತೀನಿ, ಒಂದು ನಿಮಿಷ ಸಣ್ಣ ಉದಾಹರಣೆ ಕೊಡ್ತೇನೆ. ಇವತ್ತು ಮಧ್ಯಾಹ್ನ 12 ಗಂಟೆ 12 ಕಾಲಕ್ಕೆ ಒಂದು ಫೋನ್ ಬಂತು. ಹೆಸರು ಹೇಳೋದಿಲ್ಲ ಯಾರದ್ದು ಅಂತ. ಇಂಥ ವ್ಯಕ್ತಿಗಳು ನಿಮ್ಮ ಆಸ್ಪತ್ರೆಗೆ ಹೋಗಿದ್ದಾರೆ, ಅವರಿಗೆ ವೆಂಟಿಲೇಟರ್ ಬೆಡ್ ಬೇಕು ಅಂತ ಹೇಳಿ, ಅಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಿ.
ಯಾರು ಅಂತ ಕೇಳಿದೆ ನಾನು, ಯಾರು Yes, ಪೇಷಂಟ್ yes, ಅಂತ. yes. ಪೇಷಂಟ್ ಹೆಸರು ಹೇಳಿದ್ರು. ವೆಂಟಿಲೇಟರ್ ಬೆಡ್ ಬೇಕು ಅಂತ ಹೇಳಿದ್ದು ಯಾರು ಅಂತ ಕೇಳಿದೆ. ಇನ್ನೂ ಸಹ ಅಡ್ಮಿಟ್ ಆಗಿಲ್ಲ ಹಾಸ್ಪಿಟ್ಲಿಗೆ. ಅಲ್ಲ, ಬೇಕು ಅಂತ ಹೇಳಿದವರು ಯಾರು? ಇಂಪಾರ್ಟೆಂಟ್. ಯಾರು ಡಾಕ್ಟರ್ ರೆಕಮೆಂಡ್ ಮಾಡಿ ಕಳಿಸಿದಾರ ಅಂತ. ಇಲ್ಲ, ನಮ್ಗೆ ಅನಿಸಿದವರಿಗೆ ವೆಂಟಿಲೇಟರ್ ಬೇಕು ಅಂತ ಹೇಳಿಕೊಂಡು ಕೂಡಲೇ ಡಾಕ್ಟರ್ ಹತ್ರ ಫೋನ್ ಮಾಡಿ ನಮ್ಮ ಆಸ್ಪತ್ರೆಯಲ್ಲಿ ಮಾತಾಡಿ ಅವರನ್ನು ನೋಡಿದ್ರು. he did not even require ICU, forget about ventilator. ಇದು ನಮ್ಮ ಜನರೇ ವೈದ್ಯರಾಗಿದ್ದಾರೆ. ಅಲ್ಲ, ನಾನು ತಪ್ಪಂತ ಹೇಳ್ತಿಲ್ಲ, ಯಾಕಂದ್ರೆ ಅವರಿಗೆ ಆತಂಕ ಸೃಷ್ಟಿಯಾಗುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಈ ಆತಂಕ ಸೃಷ್ಟಿಯಾಗುವಂತ ವಾತಾವರಣದಿಂದಾಗಿಯೇ ನಮ್ಮಲ್ಲಿ ಸಾವು ನೋವಿನ ಪ್ರಕರಣಗಳು ಜಾಸ್ತಿ ಆಗ್ತಾ ಉಂಟು. ನನ್ಗೆ ಗೊತ್ತಿಲ್ಲ, ಡಾಕ್ಟರ್ ಹೇಳ್ಬೇಕು ಅದನ್ನ. ಇಲ್ಲ, ಈ ಆತಂಕದಿಂದಾಗಿ ಎಷ್ಟು ಇಫೆಕ್ಟ್ ಆಗ್ತದೆ ಹೇಳೋದನ್ನ. ಆತಂಕದಿಂದಾಗಿ ಆಂಬ್ಯುಲೆನ್ಸ್ ನಲ್ಲೇ ಸಾಯುವಂತ ಪ್ರಸಂಗಗಳು ಅಥವಾ ಏನು ಹಾರ್ಟ್ ಅಟ್ಯಾಕ್ ಆಗುವಂತ ಪ್ರಸಂಗಗಳು ಈಗ ಆಕ್ಚುಯಲ್ ನಿಮ್ಮ ಈಗ ಡಿಪಾರ್ಟ್ಮೆಂಟ್ ನವರು ಅದನ್ನು ಉಲ್ಲೇಖ ಮಾಡಿರ್ಲಿಕ್ಕಿಲ್ಲ, ಆದರೆ ಇನ್ ಜನರಲ್ ಆಗಿ ನಾವು ಮಾತನಾಡುವಾಗ, ಕೇಳುವಾಗ, ನೋಡುವಾಗ ಭಯದಿಂದ ಏನು ಮೃತಪಟ್ಟಂತವರು ಅಥವಾ ಏನು ನಮಗೆ ವೆಂಟಿಲೇಟರ್ ಸಿಗ್ತದಾ, ICU ಸಿಗ್ತದಾ, ಬೆಡ್ ಸಿಗ್ತದಾ ಅನ್ನುವಂಥ ಆತಂಕದಿಂದಲೇ ಹಾರ್ಟ್ ಅಟ್ಯಾಕ್ ಆದಂತ ಪ್ರಕರಣಗಳು ತುಂಬಾ ಉಂಟು. ಅದು ಮಂಗಳೂರಿನಿಂದ ಹಿಡಿದು ಬೆಂಗಳೂರು ತನಕ. ನೋಡಿ, ಒಂದು ಮಾತು ಹೇಳ್ತೀನಿ ಕೇಳಿ. ಪ್ರತಿಯೊಂದು ಜೀವ ಕೂಡ ಇಂಪಾರ್ಟೆಂಟ್. ಖಂಡಿತವಾಗಿ. ನಾನು ಜನರಲ್ ಆಗಿ ಮಾತಾಡೋದಕ್ಕೂ ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಕೋವಿಡ್ ಬಂದಿದೆ ಅಂತ ಮಾತಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ನಾವು ಆ ಜನಸಾಮಾನ್ಯರ ಈ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲಿ ತಪ್ತಾ ಇದ್ದೇವೆ ಅಂತ ಹೇಳಿದ್ರೆ, ಪ್ರಾರಂಭದಿಂದಲೂ ಕೂಡ ಈ ಎರಡನೇ ಅಲೆಯ ಬಗ್ಗೆ ಒಂದು ರೀತಿಯ ಅಗೋಚರವಾದ ಆತಂಕವನ್ನ ಏನು ಸೃಷ್ಟಿ ಮಾಡಿದ್ವಲ್ಲ, ಅದರಿಂದ ಗೊಂದಲಗಳು ಜಾಸ್ತಿ ಆಯ್ತು ಅಂತ ಯಾರನ್ನು ದೂರ್ತಿಲ್ಲ ನಾನು. ಗೊಂದಲಗಳು ಜಾಸ್ತಿಯಾಗಿ ಕೋವಿಡ್ ಪಾಸಿಟಿವ್ ಅಂತ ಹೇಳಿದ್ರೆ ನನಗೆ ನೇರ ನನಗೆ ICU ಬೆಡ್ಡೇ ಬೇಕು, ನನಗೆ ನೇರ ವೆಂಟಿಲೇಟರೇ ಬೇಕು ಅಂತ ಹೇಳುವ ಸಂಗತಿಗಳು ಅದು ಎಲ್ಲೋ ಒಂದು ಕಡೆ ಈ ಗೊಂದಲವನ್ನ ಇನ್ನಷ್ಟು ಕಾಂಪ್ಲಿಕೇಟ್ ಮಾಡಿ ಸಾವಿನ ಪ್ರಕರಣವನ್ನು ಜಾಸ್ತಿ ಮಾಡಿರಬಹುದು. ಒಂದು ನಿಮಿಷ ಪೂರ್ತಿ ಹೇಳ್ತೇನೆ. ಅದ್ರ ಜೊತೆಗೆ ಒಂದಷ್ಟು ಅವ್ಯವಹಾರಕ್ಕೆ ಅವಕಾಶ ಮಾಡಿಕೊಟ್ಟದ್ದು ನಮ್ಮ ಕಣ್ಣು ಮುಂದೆ ಇದೆ. ಇಲ್ಲಿ ನಾನು ಪ್ರಾಮಾಣಿಕ ಒಪ್ಕೊಳ್ತೀನಿ. ಈಗ ಡೆತ್ ರೇಟ್ ವಿಚಾರಕ್ಕೆ ಬರುವಾಗ, ಈಗ ನಮ್ಮಲ್ಲಿ ನಾನು ಹೇಳಿದೆ ನಿನ್ನೆ 41,000 ಪ್ರಕರಣಗಳಿತ್ತು ಅಂತ. ಆಲ್ಮೋಸ್ಟ್ ಕೇರಳದಲ್ಲಿ ಕೂಡ 30-35,000 ರೇಂಜ್ ಅಲ್ಲೇ ಇತ್ತು ನಿನ್ನೆ ಕೂಡ. ಅಲ್ಲಿ ನಿನ್ನೆ 24 ಡೆತ್ ಆಗಿರುವಂತದ್ದು. ಅದೇ ಕರ್ನಾಟಕಕ್ಕೆ ಬರುವಾಗ ನಿನ್ನೆ 373 ಮಂದಿ ಡೆತ್ ಆಗಿದ್ದಾರೆ. ಈಗ ನಾವು ಇಷ್ಟು ಮಂದಿಯನ್ನು ನಮ್ಮ ಹತ್ರ ಎಲ್ಲ ವ್ಯವಸ್ಥೆಗಳು ನೀವು ಹೇಳಿದ ಪ್ರಕಾರನೇ ಆಕ್ಸಿಜನ್ ಬೆಡ್ಗಳು, ICUಗಳು, ವೆಂಟಿಲೇಟರ್ಗಳು ಎಲ್ಲವೂ ಇದ್ದು ನಾವು ಇಷ್ಟು ಜನರನ್ನು ಸಾವಿನ ದವಡೆಗೆ ದೂಡಿದೆವಲ್ವಾ, ಇದು ಯಾಕೆ ಆಯ್ತು ಅಂತ. ಯಾಕೆ ಕೇರಳ ಅಥವಾ ಯಾಕೆ ಇತರ ಕಡೆಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವು ಆಗಲಿಲ್ಲ? ಹಾಗಾಗಿ ಇಲ್ಲಿ ನಾವು ವೈದ್ಯರನ್ನು ದೂರುವುದು ಅಥವಾ ನಾನು ಮತ್ತೆ ಅದೇ ಪ್ರಶ್ನೆಗೆ ಬರುವಂಥದ್ದು, ಆತಂಕವನ್ನು ನಾವು ಸೃಷ್ಟಿ ಮಾಡಿ ನಾವೇ ಒಂದು ಪ್ಯಾನಿಕ್ ಅನ್ನು ಸೃಷ್ಟಿ ಮಾಡಿದೆವೋ? ನಾನು ಇದರ ಬಗ್ಗೆ ಐ ಆಮ್ ನಾಟ್ ಎ ಡಾಕ್ಟರ್. ಐ ರಿಯಲಿ ಕೆನಾಟ್ ಸೇ. ಇಫ್ the death rate in Karnataka is much more than other places, we have to seriously look into that. Why ಅಂತ ಹೇಳೋದನ್ನ, ಅದು ಆತಂಕದಿಂದ ಆಗ್ತಾ ಇದೆಯಾ, ನಾನ್ ಅವೈಲಬಿಲಿಟಿ ಆಫ್ ಮೆಡಿಕಲ್ ಫೆಸಿಲಿಟೀಸ್ ಆಗ್ತಾ ಇದೆಯಾ, ಇದು ನೀವು ಒಂದು ಗಮನಕ್ಕೆ ತಂದಿದ್ದೀರಿ. ನಾನು ನನ್ನ ಹಂತದಲ್ಲಿ ಯಾರ ಹತ್ರ ಏನು ಮಾತಾಡಬೇಕು ಮಾತಾಡ್ತೀನಿ, ಬಟ್ ಐ ಕೆನಾಟ್ ಆನ್ಸರ್ ದಿಸ್ ಕ್ವೆಶ್ಚನ್. ಐ ಡೋಂಟ್ ಹ್ಯಾವ್ ಎನಿ ಇನ್ಫಾರ್ಮೇಶನ್ ಆನ್ ದಟ್. ಹೌದು, ಬಟ್ ನಾವು ಆನ್ಸರ್ ಮಾಡೋದಕ್ಕಿಂತಲೂ, ಯಾಕಂದ್ರೆ ನಾವು ಅಂತ ಹೇಳಿದ್ರೆ ಒಟ್ಟು ಈಗ ಸಾವಿರಾರು ಜನ ನೋಡ್ತಾ ಇರ್ತಾರೆ, ಮಾತಾಡ್ತಾರೆ. ನೀವು ಒಂದು ಪ್ರಶ್ನೆ ಹೇಳಿದೆ, ಒಂದು ವಿಚಾರವನ್ನು ಉಲ್ಲೇಖ ಮಾಡಿದ್ರಿ, ಏನು ನಿಮ್ಮ ಆಸ್ಪತ್ರೆಗೆ ನಿಮಗೆ ಫೋನ್ ಮಾಡಿದವರು ವೆಂಟಿಲೇಟರೇ ಬೇಕು ಅಂತ ಕೇಳಿದ್ರು, ಕೊನೆಗೆ ಅದು ಯಾವ ವಿಚಾರಕ್ಕೆ ಬಂದು ನಿಂತಿತ್ತು ಅಂತ. ನಮ್ಮ ಜನರಿಗೆ ಕೂಡ ಇವತ್ತು ಆಗಿರುವಂಥದ್ದು, ಪಾಸಿಟಿವ್ ಬಂದ ತಕ್ಷಣ ಅಯ್ಯೋ ನಮಗೆ ವೆಂಟಿಲೇಟರ್ ಇರುವ ಬೆಡ್ ಎಲ್ಲಿದೆ ಅಂತಲೇ ಹುಡುಕಾಡುವಂಥ ಪ್ರಶ್ನೆಗೆ ಜನ ಬಂದು ನಿಂತಿದ್ದಾರೆ. ಅಂದರೆ ಜನರ ಮಾಹಿತಿಯ ಕೊರತೆಯೋ, ಅಜ್ಞಾನವೋ, ಅಥವಾ ಏನೋ ವೈದ್ಯಕೀಯ ಮಾಹಿತಿಗಳ ಕೊರತೆ, ಅಥವಾ ನಾವು ವೈದ್ಯಕೀಯ ಮಾಹಿತಿಯನ್ನು ಜನರಿಗೆ ಒಂದು ಹಂತದಲ್ಲಿ ನಾವು ಅವರ ರೀಚ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ಲಿಲ್ವೋ ಅನ್ನೋದನ್ನು ಕೂಡ ನಾವು ಜಿಜ್ಞಾಸೆ ಮಾಡಿಕೊಂಡು. ನನ್ಗೆ ಗೊತ್ತಿಲ್ಲ ಎಷ್ಟು ಸೂಕ್ತ. ನಾನು ನಿಮ್ಮ ಹತ್ರ ಖಾಸಗಿಯಾಗಿ ಉಲ್ಲೇಖ ಮಾಡಿದ್ದೆ, ಕಳೆದ ಬಾರಿ ಜುಲೈ ತಿಂಗಳಲ್ಲಿ ನಮ್ಮ ತಾಯಿಗೆ ಕೋವಿಡ್ ಪಾಸಿಟಿವ್ ಆಯಿತು. 93 ವರ್ಷ ಅವರಿಗೆ. ಅವರನ್ನ ಕಾರ್ಕಳದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ICUಗೆ ಅಡ್ಮಿಟ್ ಮಾಡಿದ್ದು. ಸರ್ಕಾರಿ ಆಸ್ಪತ್ರೆಗೆ ICUನಲ್ಲಿ 13 ದಿನ ಇದ್ರು. ಅವರು ಕಳೆದ ಜುಲೈಗಿಂತ ಹಿಂದೆ 2.5 ವರ್ಷ ಮನೆಯಲ್ಲಿ ಆಕ್ಸಿಜನ್ ಸಿಲಿಂಡರ್ ಇಟ್ಕೊಂಡು ಪ್ರಾರಂಭದಲ್ಲಿ, ಮತ್ತೆ ಕಾನ್ಸಂಟ್ರೇಟರ್ ಇಟ್ಕೊಂಡು ದಿವಸಕ್ಕೆ 4 ಸಲ ಆಕ್ಸಿಜನ್ ಕೊಡ್ತಾ ಇದ್ದು ನಾವು ಮನೆಯಲ್ಲಿ. ಆಕ್ಸಿಜನ್ ಸಿಲಿಂಡರ್ ಇಟ್ಕೊಂಡು ಮಾಡ್ಕೊಳ್ತಿದ್ವು ನಾವು. ಜನರಿಗೆ ಪೂರ್ತಿ ಹೇಳ್ತೇನೆ. 13 ದಿನ ICU ಯಲ್ಲಿದ್ರು. ಅಲ್ಲಿಂದ ನೆಗೆಟಿವ್ ಆಗಿ ವಾಪಸ್ ಕರ್ಕೊಂಡು ಹೋದು. ಈಗ ಅವರು ಹುಷಾರಿದ್ದಾರೆ. ಮುಂಚೆ ತಗೊಳ್ತಿದ್ದ ಆಕ್ಸಿಜನ್ ಕೂಡ ತಗೊಳ್ತಾ ಇಲ್ಲ ಅವರು.
ನನಗನ್ಸುತ್ತೆ ಇಂಥದ್ದೊಂದು 10 ಕೇಸ್ಗಳನ್ನ ನೀವು ಪ್ರಚಾರ ಮಾಡಿದ್ರೆ ತಿಳಿಸಿದ್ರೆ ಪ್ರಚಾರ ಮಾಡಿದ್ದಾರೆ. ಸ್ವಲ್ಪ ಸರ್ಕಾರ ಕೂಡ ನೋಡಿ ಮನೆಗೆ ಆಕ್ಸಿಜನ್ ಸಿಲಿಂಡರ್ ವ್ಯವಸ್ಥೆ ಮಾಡ್ತೇವೆ ನಾವು, ನೀವೆಲ್ಲ ಬಂದು ಆಸ್ಪತ್ರೆ ಮುಂದೆ ಬೀಳ್ಬೇಡಿ ಅಂತ ಹೇಳ್ತಾ ಇದ್ದಿದ್ದರೆ ಕೂಡ ನೀವು ಒಂದು ಒಳ್ಳೆಯ ಅಂಶ ಬಂತದ್ರಲ್ಲಿ ಈ ಹೋಮ್ ಕೇರ್ ಇದೆಯಲ್ಲ, ಹೋಮ್ ಐಸೋಲೇಷನ್, ಇದು ಒಂದು ಸಲಹೆಯಾಗಿ ತಗೊಳ್ತೇನೆ ಮತ್ತು ನಾನು ಸಲಹೆಯಾಗಿ ಹೇಳ್ತಿರುವಂತದ್ದು. ನಾವು ಬಹುಶಃ ಇದನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವಂತ ಒಂದು ಪ್ರಯತ್ನ ಮಾಡಬಹುದಿತ್ತು ಅಂತ ಅಂದ್ಕೊಳ್ತೀನಿ ನಾನು, ಆತ್ಮವಿಶ್ವಾಸ ಮೂಡಿಸುವ ದೃಷ್ಟಿಯಲ್ಲಿ ಮತ್ತು ಅನಗತ್ಯವಾಗಿ ನಮ್ಮ ವೈದ್ಯಕೀಯ ವ್ಯವಸ್ಥೆ ಮೇಲೆ ಒತ್ತಡ ಬರದೇ ಇರುವ ದೃಷ್ಟಿಯಲ್ಲಿ. ಇವತ್ತು ಇಷ್ಟೆಲ್ಲ ಮಾತಾಡಿದ್ವಲ್ಲ, ಕಳೆದ ವರ್ಷದ ಪ್ರಾರಂಭ ಆದ ಈ ಕೋವಿಡ್ ಅಲೆ ಬಂದಾಗಿಂದ ಇಲ್ಲಿವರೆಗೆ ನಮ್ಮ ಡಾಕ್ಟರ್ಗಳು, ನಮ್ಮ ನರ್ಸ್ಗಳು, ನಮ್ಮ ಆಸ್ಪತ್ರೆ ಸಿಬ್ಬಂದಿಗಳು, ಆಂಬ್ಯುಲೆನ್ಸ್ ಡ್ರೈವರ್ಗಳು, ಅವ್ರ ಮೇಲೆ ಎಷ್ಟು ಒತ್ತಡ ಇರಬೇಕು ಖಂಡಿತ. ಸೊ ಅದನ್ನ ನಾವು ಎಲ್ಲಿಯೋ ಒಂದು ರೆಕಗ್ನೈಸೇ ಮಾಡಿಲ್ಲ. ಇಷ್ಟೆಲ್ಲ ಗೊಂದಲದ ನಡುವೆ, ಇಷ್ಟೆಲ್ಲ ಆತಂಕದ ನಡುವೆ ಅವರು ದುಡಿತಾ ಇದ್ದಾರಲ್ಲ. ಎಸ್, ಅವರು ದುಡಿತಾ ಇದ್ದಾರೆ ಖಂಡಿತ ಖಂಡಿತ. ಎಸ್, ನಾನು ಈ ಮಧ್ಯೆ ಸೆಮಿ ಲಾಕ್ಡೌನ್ ವಿಚಾರಕ್ಕೆ ನಾನೀಗ ಸಮಾಪನ ಮಾಡಬೇಕಾಗಿದೆ. ಮಾತುಕತೆ ಟೈಮ್ ಕೂಡ ಆಗ್ತಾ ಬಂತು. ಜನರದ್ದು ಕೂಡ ಒಂದಷ್ಟು ಬೇಡಿಕೆ ಇತ್ತು, ಸ್ವಲ್ಪ ಸರ್ಕಾರ ನೆರವು ಕೊಡಬಾರದಿತ್ತೆ ಅಂತ. ಖಂಡಿತವಾಗಿ ನಾನು ಒಪ್ಕೊಳ್ತೇನೆ. ಯಾಕೆಂದ್ರೆ ಎಲ್ರಿಗೂ ಸಮಸ್ಯೆ ಆಗಿದೆ. ಆದರೆ ದಿನಗೂಲಿ ನೌಕರರು, ಕಾರ್ಮಿಕರು, ಬಡ ಜನರು, ಅಂದ್ರೆ BPL ಕಾರ್ಡ್ ಅಂತ ಹೇಳ್ತೀವಲ್ಲ, ಅವರಿಗೆ ಖಂಡಿತವಾಗಿ ಉದ್ಯೋಗ ಇಲ್ಲ, ಆದಾಯ ಇಲ್ಲ. ಖಂಡಿತವಾಗಿ ಏನೋ ಒಂದು ಸ್ಟೆಪ್ ಆಗಿ ಇವತ್ತು ಇಂದಿರಾ ಕ್ಯಾಂಟೀನ್ ಅನ್ನ ಓಪನ್ ಆಗಿ ಫ್ರೀಯಾಗಿ ಮಾಡಿದ್ದಾರೆ, ಅದನ್ನು ಸ್ವಾಗತ ಮಾಡ್ತೀನಿ ನಾನು. ಬಹುಶಃ ನನಗನ್ಸುತ್ತೆ ನಾನು ಬಹುಶಃ ಜನಪ್ರತಿನಿಧಿ ಆಗಿದ್ದವನಾದ್ರಿಂದ ಒಂದು ವಿನಂತಿ ಮಾಡ್ತೇನೆ, ಬಡವರ ಕಷ್ಟ, ಅವರ ಭಾವನೆ ಅರ್ಥ ಮಾಡಿಕೊಂಡು ನಾವು ಅವರ ಕಷ್ಟದಲ್ಲಿ ಸ್ಪಂದಿಸುವಂತ ಖಂಡಿತ ಅವಶ್ಯಕತೆ ಇದೆ. 100ಕ್ಕೆ 100 ಒಪ್ಕೊಳ್ತೀನಿ ನಾನು. ಅದು ಕಿಟ್ ಕೊಡುವಂಥದ್ದು ಅಥವಾ ಏನೋ ವಾಟ್ ಎವರ್ ಇಟ್ ಇಸ್, ಇಟ್ ಹ್ಯಾಸ್ ಟು ಬಿ ಕೊಡುವಂಥದ್ದು. ಕೇರಳದ ಒಂದು ಸ್ಯಾಂಪಲ್ ಅನ್ನು ನಾವು ಮತ್ತೆ ನೆನಪು ಮಾಡಿಕೊಳ್ಳಬಹುದು, ಅವಶ್ಯಕತೆ ಖಂಡಿತವಾಗಿದೆ. ಯಾಕಂತ ಹೇಳಿದ್ರೆ ಇವತ್ತಿಗೆ ಕೂಡ ಏನು ಕಳೆದ ಲಾಕ್ಡೌನ್ ಇಂದ ಆರಂಭಿಸಿದನ್ನು ಇವತ್ತಿಗೆ ಕೂಡ ಮುಂದುವರಿಸಿಕೊಂಡು ಬಂದಿದ್ದಾರೆ. ಅಲ್ಲ, ಕೇಂದ್ರ ಸರ್ಕಾರ 8 ತಿಂಗಳಿಂದ ಕೊಡ್ತಾನೆ ಇದೆ. ನಾನು ಕೊಡ್ತಿಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಕೇರಳ ಸರ್ಕಾರದನ್ನು ಮೆನ್ಷನ್ ಮಾಡಿದ್ದು. ಇನ್ನೊಂದು ವಿಚಾರ ನಿನ್ನೆ ಮೊನ್ನೆ ದಿವಸ ಕೇರಳ ಸರ್ಕಾರ ತಗೊಂಡ ನಿರ್ಧಾರ, ಪ್ರತಿ ಒಂದು ಐಟಮ್ಗಳಿಗೂ, ಅದು ಮೆಡಿಕಲ್ ವಿಚಾರ ಇರ್ಬೋದು ಅಥವಾ ಇತರ ಏನು ರೇಟ್ ದರವನ್ನು ದುಪ್ಪಟ್ಟು ಮಾಡಬಾರದು. ಈವನ್ ಸಣ್ಣ ಮಾಸ್ಕಿನಿಂದ ಹಿಡಿದು ಸರ್ಕಾರ ಲಿಸ್ಟ್ ಮಾಡಿಕೊಟ್ಟಿದೆ. ಅಲ್ಲ, ಇದು ಕೇಂದ್ರ ಸರ್ಕಾರ ಡೀಲ್ ಮಾಡಿದ್ರೆ ಅವರು ಅನೌನ್ಸ್ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಕೂಡ ಮಾಡ್ಲಿ ಅಲ್ವಾ? ಕೇಂದ್ರ ಸ್ಯಾನಿಟೈಸರ್ ತಗೊಳ್ಳುವ ಇದಕ್ಕೆ ಕೂಡ 500 ml ಗೆ ಎಷ್ಟು, 100 ಗ್ರಾಮ್ ml ಗೆ ಎಷ್ಟು ಅನ್ನೋದನ್ನು ಸರ್ಕಾರ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಸೆಂಟ್ರಲ್ ಗವರ್ಮೆಂಟ್ ನೋಟಿಫಿಕೇಶನ್ ಇದೆ, ಅದನ್ನ ನಿಮ್ಗೆ ಕಳಿಸ್ಕೊಡ್ತೀನಿ. ಅಲ್ಲ, ಅದನ್ನ ನೀವು ಕರ್ನಾಟಕದಲ್ಲಿ ಪ್ರಚಾರ ಮಾಡಿ, ಕರ್ನಾಟಕದಲ್ಲಿ ಅನೌನ್ಸ್ ಮಾಡಿಸಿ, ಅದನ್ನು ಯಾಕಂದ್ರೆ ಜನಕ್ಕೆ ಇವತ್ತು ಆತಂಕ ಉಂಟಾಗಿರುವುದು ರೇಟ್ ಡಬಲ್ ಆಗಿರುವಂತದ್ದು ಪ್ರತಿಯೊಂದು ವಿಚಾರಕ್ಕೂ. ಈ ಸಂದರ್ಭದಲ್ಲಿ ಇಂತಹ ಸಂಕಷ್ಟ ಕಾಲದಲ್ಲಿ ಸರ್ಕಾರ ಜನರ ಜೊತೆಗೆ ನಿಲ್ಬೇಕು, ಅಭಯ ಕೊಡಬೇಕಾದದ್ದು. ಇಂತಹ ವಿಚಾರಗಳಲ್ಲಿ ಅಭಯ ಕೊಡಬೇಕಾದ ನಾವು ಏನು ಓಪನ್ ಮಾರ್ಕೆಟ್ ಅಲ್ಲಿ ಯಾವುದೇ ವಸ್ತುಗಳಿಗೂ ಆ ರೇಟ್ ದುಪ್ಪಟ್ಟು ಮಾಡ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಅಲ್ಲ, ತಮ್ಮ ಮೂಲಕ ಇವತ್ತು ಎಲ್ರಿಗೂ ಹೇಳ್ತೇನೆ, ನಮ್ಮ ಒಂದು ಜನೌಷಧಿ ಕೇಂದ್ರಗಳಲ್ಲಿ ಸಿಗ್ತಿರುವಂತಹ ಎಲ್ಲ ಸಂಗತಿಗಳ ರೇಟನ್ನು ಕೂಡ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿ ಅನೌನ್ಸ್ ಮಾಡಿದೆ. ತಾವು ಹೇಳಿದ ಹಾಗೆ ರಾಜ್ಯ ಸರ್ಕಾರ ಇವತ್ತು ಏನು ಕೇಂದ್ರ ಸರ್ಕಾರದ ನೋಟಿಫಿಕೇಶನ್ ಇದೆ ಅದಕ್ಕೆ ಪ್ರಚಾರ ಕೊಡುವಂತ ಅವಶ್ಯಕತೆ, ಜಾಹೀರಾತು ಕೊಡ್ಲಿ, ಪತ್ರಿಕೆಗಳಲ್ಲಿ ಜಾಹೀರಾತು ಕೊಡ್ಲಿ ಸರ್, ಮಾಡಿಸುವಂತ ಪ್ರಯತ್ನ ಮಾಡಿ. ಆಮೇಲೆ ಕೊನೆಯದಾಗಿ ನಮ್ಮ ಇಡೀ ರಾಜ್ಯದಲ್ಲಿ ಖಾಸಗಿ ಆಸ್ಪತ್ರೆಗಳು ಕಳೆದ ಬಾರಿಯ ತರಾನೇ ಜನರಿಗೆ ಏನು ದುಪ್ಪಟ್ಟು ದರವನ್ನು ವಿಧಿಸ್ತಾ ಉಂಟು ಅಂತ ಇಡೀ ರಾಜ್ಯದಲ್ಲಿ ಕೂಗು ಕೇಳಿಸ್ತಾ ಉಂಟು ಸರ್. ಈಗ ಯಾವ್ಯಾವ ಆಸ್ಪತ್ರೆಗಳಲ್ಲಿ ಏನೇನು ಆಗ್ತಾ ಇದೆ, ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮತ್ತು DHOಗೆ ಅಧಿಕಾರ ಕೊಟ್ಟಿದ್ದಾರೆ. ಯಾರಿಗಾದ್ರೂ ಈ ತರ ಅನ್ಯಾಯ ಆಗಿದ್ರೆ ಅವರು ಅಲ್ಲಿಯ ಬಿಲ್ನೊಟ್ಟಿಗೆ ಕಂಪ್ಲೇಂಟ್ ಕೊಟ್ಟರೆ ಆಯ್ತು, ವಸೂಲು ಮಾಡಿ 17 ಕೇಸು ಕಳೆದ 3 ದಿವಸದಲ್ಲಿ ರಿಫಂಡ್ ಆದ ನನಗೆ ಗೊತ್ತಿದೆ ಮಂಗಳೂರಿನಲ್ಲಿ. ಹಾಗಾಗಿ ದಯವಿಟ್ಟು ತಮ್ಮ ಮೂಲಕ ಎಲ್ಲ ನಮ್ಮ ಶ್ರೋತೃಗಳಿಗೆ ಹೇಳ್ತೇನೆ, ಯಾರಿಗಾದ್ರೂ ಖಾಸಗಿ ಆಸ್ಪತ್ರೆಯಲ್ಲಿ ನಿಮ್ಮನ್ನು ಸರ್ಕಾರ ಕೊಟ್ಟ ಗೈಡ್ಲೈನ್ಗಿಂತ ಹೆಚ್ಚು ದುಡ್ಡು ತಗೊಂಡಿದ್ದಾರೆ ಅಂತ ಅನ್ಸಿದ್ರೆ ಅವರು ತಗೊಂಡಿರುವಂತ ಬಿಲ್ಲು ಅದರ ಒಟ್ಟಿಗೆ ನಿಮ್ಮ ರೆಕಾರ್ಡ್ಸ್ ಇರ್ತದೆ, ಅದನ್ನು ಕೊಟ್ಟು DC ಅವರಿಗೆ ಕಂಪ್ಲೇಂಟ್ ಮಾಡಿ ತಮಗೆ ಖಂಡಿತವಾಗಿ ಹಣವನ್ನು ವಾಪಸ್ ಕೊಡಿಸುವಂತ ವ್ಯವಸ್ಥೆ ನಡೀತಾ ಇದೆ. ಇದಾಗಿದೆ, ಆಲ್ರೆಡಿ ಆಗಿದೆ. ನಾನು ಸಮಾಪನ ಮಾಡುವ ಕೊನೆಯದಾಗಿ ನೀವು ಒಟ್ಟು ಸರ್ಕಾರದ ನಿರ್ವಹಣೆ, ಒಂದು ಕಡೆ CT ರವಿ ಅವರು ಹೇಳಿದ ಒಂದು ಮಾತಿತ್ತು, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಎಲ್ಲೋ ಸರ್ಕಾರ ಪೂರ್ವ ಸಿದ್ಧತೆ ಸಾಕಷ್ಟು ಮಾಡಿಕೊಳ್ಳಿಲ್ಲವೋ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು ಅವರು. ನೀವು ಎಲ್ಲವನ್ನು ನಾವು ಮಾಡಿಕೊಂಡಿದ್ದೆವು, ಎಲ್ಲವನ್ನು ಅಂತ ಹೇಳುವುದಿಲ್ಲ, ನಮ್ಮ ಟಾಸ್ಕ್ ಪೋಸ್ಟ್ ನಿರೀಕ್ಷೆಗೆ ಅನುಗುಣವಾಗಿ ಒಂದಷ್ಟು ನಾಯಕರನ್ನು ಮಾಡ್ಕೊಂಡಿದ್ದು. ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು, ಈ ವೇವ್ ಇಷ್ಟು ಸೀರಿಯಸ್ ಆಗಿ ಬರುತ್ತೆ ಹೇಳುವಂತ ಕಲ್ಪನೆ ಬಹುಶಃ ಟಾಸ್ಕ್ ಫೋರ್ಸ್ಗೆ ಇರ್ಲಿಲ್ವ ಏನು. ಹಾಗಾಗಿ ಪ್ರಾರಂಭದಲ್ಲಿ ಕೊರತೆಗಳಾದದ್ದು ಸಹಜ.
ಆದರೆ ಸರ್ಕಾರ ಅದ್ಭುತವಾಗಿ ಕೆಲಸ ಮಾಡಿಕೊಂಡು ಕೇಂದ್ರದ ಸಹಾಯದೊಂದಿಗೆ ಇವತ್ತು ಸಮಥಿಂಗ್ ಏನೋ ಆಕ್ಷನ್ ಏನು ತಗೊಂಡಿದ್ದಾರೆ ಅದರ ಮೂಲಕ ಒಂದು ಅಂಡರ್ ಕಂಟ್ರೋಲ್ ಇದೆ. ಇದರ ಜೊತೆಗೆ ನಾನು ಇವತ್ತು ತಮ್ಮ ಮೂಲಕ ವಿನಂತಿ ಮಾಡ್ತೇನೆ, ಖಂಡಿತವಾಗಿ ಇದನ್ನು ಗಂಭೀರವಾಗಿ ಏನು ಮಾಡಬೇಕು, ಮುಂದೆ ಏನು ಮಾಡಬೇಕು, ಮುಂದೆ ಯಾವ ರೀತಿ ಇರಬೇಕು. ಒಂದು ವೈಯಕ್ತಿಕವಾಗಿ ನಾವೆಲ್ಲರೂ ಕೂಡ ಕೋವಿಡ್ ಪ್ರೋಟೋಕಾಲ್ ಅನ್ನ ಮೇಂಟೈನ್ ಮಾಡಲೇಬೇಕು. ಇದು ಇನ್ನೂ ನಮ್ಮಿಂದ ಓಡಿ ಹೋಗಿಲ್ಲ, ಇದು ಅಷ್ಟು ನಮ್ಮೊಟ್ಟಿಗೆ ಇರ್ತದೆ ಇದು. ಎರಡನೇದು, ಸರ್ಕಾರ ಕಾಲ ಕೊಡುವಂತ ಗೈಡ್ ಲೈನ್ಸ್ ಏನಿದೆ ಅದನ್ನ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ರೆ 50% ಪ್ರಾಬ್ಲಮ್ ಸಾಲ್ವ್. ನಾವು ಏನ್ ಹೇಳ್ತಾ ಅದನ್ನ ಮಾಡ್ಬೇಕಾದದ್ದು. ಇನ್ನು ಎರಡನೇದು, ಆತಂಕಕ್ಕೆ ಒಳಪಡುವ ಅವಶ್ಯಕತೆ ಇಲ್ಲ. ಕೋವಿಡ್ ಪಾಸಿಟಿವ್ ಅಂದ ತಕ್ಷಣ ಹೆದರುವ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ತಾವು ಬೇಕಾದ್ರೆ ಯಾರೋ ಒಳ್ಳೆಯ ಡಾಕ್ಟರ್ನ ಕರೆಸಿ ಒಂದು ಚರ್ಚೆ ಮಾಡಿ ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡಿ. ವೈದ್ಯರುಗಳನ್ನು ಇಡೀ ಒಂದು ವರ್ಷದಲ್ಲಿ ಕರೆದು ಮಾತಾಡಿಸಿದ್ದೇವೆ ಸರ್. ಅವರೆಲ್ಲ ಅದೇ ಹೇಳಿದ್ದಾರೆ, ಆತಂಕಕ್ಕೆ ಒಳಗಾಗುವ ಅಗತ್ಯ ಇಲ್ಲ ಹೇಳಿದ್ದಾರೆ. ಖಂಡಿತವಾಗಿ ಹೇಳಿದ್ದಾರೆ. ಒಂದಷ್ಟು ಜ್ವರದ ಲಕ್ಷಣಗಳು, ಶೀತ ನೆಗಡಿಯ ಲಕ್ಷಣಗಳು ಬಂದರೆ ನೀವು ಮನೆಯಲ್ಲೇ ಇದ್ದುಕೊಂಡು ಚಿಕಿತ್ಸೆ ಮಾಡಿಕೊಳ್ಳಿ. ವೈದ್ಯರಿಗೆ ಫೋನ್ ಮಾಡಿ, ಫೋನ್ ಮೂಲಕ ಮಾಹಿತಿ ತೆಕ್ಕೊಂಡು ನೀವು ಏನು ಇದು ಮಾಡಿಕೊಳ್ಳಿ, ಮೆಡಿಕೇಶನ್ ಮಾಡಿಕೊಳ್ಳಿ. ತೀರಾ ಗಂಭೀರವಾದಾಗ ಇಲ್ಲ ಅಂತ ಹೇಳಿದ್ರೆ ಪಲ್ಸ್ ಆಕ್ಸಿಮೀಟರ್ ಮೂಲಕ ಚೆಕ್ ಮಾಡಿಕೊಳ್ಳಿ. 94ಗಿಂತ ಕಡಿಮೆ ಇದ್ದರೆ ಆಕ್ಸಿಜನ್ ಲೆವೆಲ್, ಅನಂತರ ಅಷ್ಟೇ ಆಸ್ಪತ್ರೆಗೆ ಬನ್ನಿ. ಸುಮ್ಮನೆ ಏನು ಆಕ್ಸಿಜನ್ ಕಡಿಮೆ ಆಯಿತು ಅಂತ ಭಯಕ್ಕೆ ಆತಂಕಕ್ಕೆ ಒಳಗಾಗಿ ಆಸ್ಪತ್ರೆಗೆ ಬಂದು ಬೇಡಬೇಡಿ, ಒತ್ತಡ ಕೊಡಬೇಡಿ ಅನ್ನೋದನ್ನು ಹೇಳಿದ್ದಾರೆ. ಇದನ್ನೆಲ್ಲ ನಾವು ಕೇಳಿಕೊಳ್ಬೇಕು. ಜನರ ಆಶೋತ್ತರ ನಿರೀಕ್ಷೆಗಳಿಗೆ ಒಂದಷ್ಟು ಸರ್ಕಾರ ಸ್ಪಂದಿಸುವ ನಿಟ್ಟಿನಲ್ಲಿ ನೀವು ಸರ್ಕಾರದ ಮೇಲೆ ಒತ್ತಡ ಕೊಡಬೇಕು ಅಂತ ನಿರೀಕ್ಷೆ. ಶ್ರೋತೃಗಳ ಪರವಾಗಿ ನೀವು ನಿರೀಕ್ಷೆ ಖಂಡಿತವಾಗಿ. ನಾನು ಹೇಳಿದೆ ಅಲ್ಲ, ಖಂಡಿತವಾಗಿ ಜನರಿಗೆ ಸಹಾಯ ಮಾಡುವಂತ ಒಂದು ಜವಾಬ್ದಾರಿ ಮತ್ತು ಅನಿವಾರ್ಯತೆ ಇವತ್ತು ಸೃಷ್ಟಿ ಆಗಿದೆ. ಇನ್ನು ಮುಂದೆ ಮಳೆಗಾಲ ಬೇರೆ ಬರುವಂಥದ್ದು. ಹಾಗಾಗಿ ಖಂಡಿತವಾಗಿ ತಮ್ಮ ಏನು ಅನಿಸಿಕೆ ಇದೆ ಅದನ್ನು ಖಂಡಿತವಾಗಿ ಸರ್ಕಾರದ ಗಮನ ಸೆಳೆಯುವಂಥ ಪ್ರಯತ್ನ ಮಾಡ್ತೀನಿ ನಾನು ಖಂಡಿತವಾಗಿ. ಥ್ಯಾಂಕ್ ಯು. ವೀಕ್ಷಕರೇ, ಈ ಒಂದು ಸಂವಾದವನ್ನು ನಾವು ಇಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇವೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಕರ್ನಾಟಕ ಸರ್ಕಾರ ಕಳೆದ ಈ ಒಂದು 2ನೇ ಅಲೆಯ ಸಂದರ್ಭದಲ್ಲಿ ತೆಗೆದುಕೊಂಡಂತ ಅದಕ್ಕೂ ಕೂಡ ಬಹುಮುಖ್ಯವಾಗಿ ವೈದ್ಯಕೀಯ ನೆಲೆಯಲ್ಲಿ ವೈದ್ಯಕೀಯ ಸೌಲಭ್ಯಗಳು ಮತ್ತು ಬೇಕಾದಂಥ ವ್ಯವಸ್ಥೆಗಳನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದೇವೆ. ಆದರೆ ಎಲ್ಲೋ ಒಂದ್ಸಲ ಜನ ಒಂಚೂರು ಏನು ಪ್ಯಾನಿಕ್ ಒಳಗಾಗಿ ಅಥವಾ ನಿರೀಕ್ಷೆಗಿಂತ ಜಾಸ್ತಿ ಏನು ಆಸ್ಪತ್ರೆ ಮುಂದೆ ಬಂದಿರುವುದರಿಂದ ಸ್ವಲ್ಪ ಮ್ಯಾನೇಜ್ ಮಾಡೋದರಲ್ಲಿ ಹೆಚ್ಚು ಕಡಿಮೆ ಆಗಿರಬಹುದು. ಆದರೆ ನಮ್ಮಲ್ಲಿ ಇವತ್ತಿಗೆ ಸಾಕಷ್ಟು ವ್ಯವಸ್ಥೆಗಳು ಇದಾವೆ ಅನ್ನೋದನ್ನು ಬಾರಿಯವರು ಅಂಕಿಅಂಶಗಳ ಮೂಲಕ ನಮ್ಮ ಮುಂದೆ ಕೊಟ್ಟಿದ್ದಾರೆ. ಮತ್ತೆ ಜನರ ಏನು ಲಾಕ್ಡೌನ್ನಿಂದ ಆಗಿರುವಂಥ ಸಂಕಷ್ಟಕ್ಕೆ ಒಂದಷ್ಟು ಪರಿಹಾರಗಳನ್ನು ಕಂಡುಕೊಳ್ಳಲಿಕ್ಕೆ ನಾವು ಇನ್ನೂ ಕೂಡ ಪ್ರಯತ್ನ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಅವರಿಗೆ ಈ ಒಂದು ಸಂವಾದಕ್ಕೆ ಬಂದದಕ್ಕಾಗಿ ಸಮಸ್ತ ವೀಕ್ಷಕರ ಪರವಾಗಿ ನಾನು ಧನ್ಯವಾದ ಸಮರ್ಪಣೆ ಮಾಡಿದ್ದೇನೆ. ಧನ್ಯವಾದ. ನಾನು ಆಗಲೇ ಹೇಳಿದಾಗೆ ನಾವು ಡಿಸ್ಟೆನ್ಸ್ ಅಲ್ಲಿ ಕುಳಿತುಕೊಂಡಿದ್ದೆವು, ಸುಮಾರು 6 ಅಡಿ ಅಂತರಗಳಲ್ಲಿ. ಸೊ ಹಾಗಾಗಿ ನಾವು ಮಾಸ್ಕ್ ಧರಿಸಿರಲಿಲ್ಲ. ನಾವು ಈ ಸ್ಟುಡಿಯೋದಿಂದ ಹೊರಗೆ ಹೋಗುವಾಗ ನಾವು ಮತ್ತೆ ಮಾಸ್ಕ್ ಧರಿಸಿಕೊಳ್ತೇವೆ. ನಾವು ಮಾಸ್ಕ್ ಧರಿಸುವಾಗ ನಾನು ಪ್ರತಿ ಬಾರಿ ಕೂಡ ಹೇಳ್ತೇನೆ, ಮಾಸ್ಕ್ ಅನ್ನು ನಿಮ್ಮ ಮೂಗು ಮತ್ತು ಬಾಯಿ ಕವರ್ ಆಗುವ ಹಾಗೆ ಧರಿಸಿಕೊಳ್ಳಿ. ನಮ್ಮಲ್ಲಿ ಬಹುತೇಕ ಜನ ಅದೇನೋ ಗಲ್ಲಕ್ಕೋ ಅದನ್ನು ಕುತ್ತಿಗೆಗೂ ಹಾಕಿಕೊಂಡು ಹೋಗ್ತಾ ಇರ್ತಾರೆ. ಯಾಕಂದ್ರೆ ಮಾಸ್ಕ್ಗೆ ಭಯ ಆಗೋದಕ್ಕೇನೋ ಬಹುಶಃ. ಬಟ್ ನಾವು ನಮ್ಮ ಮೂಗು ಮತ್ತು ನಮ್ಮ ಏನು ಬಾಯಿ ಮತ್ತೆ ಬಹುತೇಕ ಅದನ್ನು ತೆಗೆಯುವಾಗ ಮತ್ತು ಹಾಕುವಾಗ ಕೂಡ ಈ ರೀತಿಯಾಗಿ ಏನು ಮೂಗು ಮತ್ತೆ ಬಾಯಿಗೆ ಸ್ಪರ್ಶ ಆಗಬಾರದು ಅಂತಲೇ ಹೇಳುವಂಥದ್ದು. ಸೊ ಈ ವಿಚಾರವನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತೆ ಆಗಾಗ ಸೋಪ್ನಿಂದ ಕೈ ತೊಳ್ಕೊಳ್ಳುವಂಥದ್ದು ಅಥವಾ ಸ್ಯಾನಿಟೈಸೇಷನ್ ಮಾಡುವಂಥದ್ದು, ಮತ್ತೆ ಗುಂಪಿನಲ್ಲಿ ಹೋಗಬಾರದು. ಒಂದು ವೇಳೆ ಹೋದರೆ ಕೂಡ ನಾವು ದೈಹಿಕ ಅಂತರವನ್ನು ಕಾಪಾಡುವುದನ್ನು ಏನು ಭಾರಿ ಗಮನವಾಗಿ ತುಂಬ ಕಾನ್ಷಿಯಸ್ ಆಗಿ ನಾವು ಈ ವಿಚಾರದಲ್ಲಿ ಗಮನ ಇರಿಸಬೇಕು. ಯಾಕಂತ ಹೇಳಿದ್ರೆ ಇವೆಲ್ಲವೂ ನಮ್ಮ ಕರ್ತವ್ಯ ಆಗಬೇಕು. ನಾವು ಕೇವಲ ಜಿಲ್ಲಾಡಳಿತ ಮಾಡಿಲ್ಲ, ಸರ್ಕಾರ ಮಾಡಿಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ನಾವು ಏನು ಮಾಡಿದ್ದೇವೆ ಅನ್ನೋದು ಕೂಡ ಮುಖ್ಯ ಅಲ್ವ ಸರ್? ನಾವೆಲ್ಲರೂ ಒಂದಾಗಿ ಕೊರೋನಾವನ್ನು ಖಂಡಿತ ಗೆದ್ದೇ ಗೆಲ್ತೇವೆ. ಇಟ್ಸ್ ಓನ್ಲಿ ಅ ಮ್ಯಾಟರ್ ಆಫ್ ಟೈಮ್. ಥ್ಯಾಂಕ್ ಯು. ಈ ಒಂದು ಸಂವಾದವನ್ನು ಸಮಾಪನ ಮಾಡ್ತಿದ್ದೇನೆ. ಥ್ಯಾಂಕ್ ಯು. ಧನ್ಯವಾದ.